ಶ್ರೀ ಕ್ಷೇತ್ರದಲ್ಲಿ ನಡೀತಿರುವಂಥ ಭರಣಿ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಂದಿನ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇಂದು ಪ್ರಾತಃಕಾಲ ಧ್ವಜಾರೋಹಣದ ಬಳಿಕ ನಡೆಯುವಂಥ ಪ್ರಥಮ ಸಂಗೀತ ಗಾನ ಸಂಭ್ರಮ ಕಾರ್ಯಕ್ರಮ ಖ್ಯಾತ ದೂರದರ್ಶನ ಮತ್ತು ಆಕಾಶವಾಣಿ ಕಲಾವಿದರಾದಂಥ ಶ್ರೀ ಬಿ.ಪಿ. ಗೋಪಾಲಕೃಷ್ಣ ಮತ್ತು ಬಳಗ ಮಂಗಳೂರು ಇವರಿಂದ ಇದೀಗ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಎಲ್ಲ ತಂಡದ ಪ್ರತಿ ಗಾಯಕರಿಗೆ ಹಿಮ್ಮೇಳದಲ್ಲಿ ಸಹಕರಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಕ್ಷೇತ್ರ ಭರಣ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಮಾತೃ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುವುದರ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಭಕ್ತ ಬಂಧುಗಳಲ್ಲಿ ಒಂದು ವಿನಂತಿ. ಪ್ರಕಟಣೆ KL 14 S 8592 ನಂಬರಿನ ಹೋಂಡಾ ಕಾರನ್ನು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ಬೇರೆ ವಾಹನಗಳಿಗೆ ತೆರಳಲು ಅನುವು ಮಾಡಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವಿಘ್ನ ವಿನಾಶಕ ಮಹಾಗಣಪತಿಯನ್ನು ವಂದಿಸ್ತಾ ಬಡಾಜಿ ಮಹಾಲಿಂಗೇಶ್ವರ ಸ್ವಾಮಿಗೆ ವಂದಿಸ್ತಾ ಶ್ರೀ ಕ್ಷೇತ್ರ ಕನಿಲಗಿರಿಯಲ್ಲಿ ಕಳೆದ 23ರಂದು ಪ್ರತಿಷ್ಠೆಗೊಂಡಂತಹ ಮಹಾಕಾರಣಿಕದ ಆ ಕನಿಲ ಭಗವತಿ ಅಮ್ಮನ ಸಪರಿವಾರ ಸಮೇತ ಭಗವತಿ ಅಮ್ಮನ ಪಾದಪದ್ಮಗಳಿಗೆ ಚಿರಸಾಷ್ಟಾಂಗ ವಂದನೆ ಸಲ್ಲಿಸ್ತಾ ಆಗಮಿಸಿದ ಎಲ್ಲ ಬಂಧುಗಳಿಗೆ ವಂದಿಸ್ತಾ ಇಂದು ಮುಂಜಾನೆ ತಾನೇ ಧ್ವಜಾರೋಹಣಗೊಂಡು ಇನ್ನು 5 ದಿವಸಗಳ ಕಾಲ ಇಲ್ಲಿ ಭರಣಿ ಮಹೋತ್ಸವ ನಡೆಯಲಿಕ್ಕಿದೆ. ತತ್ಸಂಬಂಧವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಇದೀಗ ವೇದಿಕೆಯಲ್ಲಿ ನಮ್ಮವರೇ ಆದಂಥ ಬಿ.ಪಿ. ಗೋಪಾಲಕೃಷ್ಣಾಚಾರ್ಯ ಮಂಗಳೂರು ತಂಡದವರಿಂದ ಭಕ್ತಿ ಗಾನ ಸಂಭ್ರಮ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಆಗಮಿಸಿದಂಥ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಬಿ.ಪಿ. ಗೋಪಾಲಕೃಷ್ಣಾಚಾರ್ಯ ಅವರು ಮೂಲತಃ ನಮ್ಮ ಕಾಸರಗೋಡು ಜಿಲ್ಲೆಯವರು, ಬಾಡೂರು ಪಾಂಡುರಂಗಾಚಾರ್ಯ ಭವಾನಿ ದಂಪತಿಗಳ ಸುಪುತ್ರಿ. ಇನ್ನೊಂದು ವಿಶೇಷ ಅಂತ ಹೇಳಿ ಈ ಕ್ಷೇತ್ರಕ್ಕೂ ಬಿ.ಪಿ. ಗೋಪಾಲಕೃಷ್ಣಾಚಾರ್ಯ ಒಂದು ಸಂಬಂಧ ಇದೆ. ಅವರ ತಾಯಿ ಭವಾನಿ ಅವರು ಕನಿಲ ಈಶ್ವರಾಚಾರ್ಯ ಸುಪುತ್ರಿ. ಅವರ ಮಗ ಆದಂತಹ ಗೋಪಾಲಕೃಷ್ಣಾಚಾರ್ಯವರು ಕಾಸರಗೋಡಿಂದ ವೃತ್ತಿ ಪರವಾಗಿ ಅವರು ಕಾರವಾರದಲ್ಲಿ ಸುಮಾರು 30-40 ವರ್ಷಗಳ ಕಾಲ ಇದ್ದುಕೊಂಡು ಜೊತೆಗೆ ಸಂಗೀತ ಅಭ್ಯಾಸವನ್ನು ಮಾಡಿಕೊಳ್ತಾ 1200ಕ್ಕೂ ಅಧಿಕ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಅದು ಭಾವಗೀತೆ ಇರಬಹುದು, ಭಕ್ತಿಗೀತೆ ಇರಬಹುದು, ದಕ್ಷಿಣಾದಿ ಉತ್ತರಾದಿ ಎಲ್ಲ ಆಯಾಮಗಳಲ್ಲಿ ಅವರು ತಮ್ಮ ಗಾನ ವೈಭವವನ್ನು ಮೆರೆದವರು. ಮಧೂರಿನಲ್ಲಿ ಇದ್ದುಕೊಂಡು ಪದ್ಮನಾಭಾಚಾರ್ಯ ಶಿಷ್ಯರಾಗಿ ದಕ್ಷಿಣ ಸಂಗೀತವನ್ನು ಕಲಿತುಕೊಂಡು ತದನಂತರ ಕಾರವಾರದಲ್ಲಿ ಇದ್ದುಕೊಂಡು ಉತ್ತರ ಸಂಗೀತವನ್ನು ಕಲಿತು ಧಾರವಾಡ ಕೇಂದ್ರದ ಆಕಾಶವಾಣಿ ಕೇಂದ್ರ B ಗ್ರೇಡ್ ಕಲಾವಿದರಾಗಿ ರೂಪುಗೊಂಡು ಸಾವಿರಾರು ಕಾರ್ಯಕ್ರಮವನ್ನು ನೀಡಿ ಭಕ್ತಿಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಕದಂಬೋತ್ಸವ ಇರ್ಬೋದು ಅಥವಾ ಇನ್ನಿತರ ಹಲವಾರು ಉತ್ಸವಗಳಲ್ಲಿ ಅವರು ತಮ್ಮ ಗಾನ ವೈಭವವನ್ನು ಮೀರಿ ಜನಗಳ ಹೃದಯ ಸಾಮ್ರಾಜ್ಯವನ್ನು ಸೂರೆಗೊಂಡಂಥವರು. ಅಂತ ಬಿ.ಪಿ. ಗೋಪಾಲಕೃಷ್ಣಾಚಾರ್ಯ ಮತ್ತು ಅವರ ಬಳಗದವರಿಂದ ಇದೀಗ ಗಾನ ಸೌರಭ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ಪ್ರಾರಂಭದಲ್ಲಿ ವಿಘ್ನ ವಿನಾಶಕ ಗಣಪತಿಯನ್ನ ಸ್ಮರಿಸುವುದಕ್ಕೋಸ್ಕರ ಯಮನ್ ರಾಗದಲ್ಲಿ ಗಜವದನ ಬೇಡ್ವೆ ಎಂಬ ಶ್ರುತಿಯೊಂದಿಗೆ ಆರಂಭಿಸಲಿದ್ದಾರೆ. ಒಂದು ಚಪ್ಪಾಳೆ ಮೂಲಕ ಈ ಕಲಾವಿದರನ್ನು ಸ್ವಾಗತಿಸಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪದಕ್ಕೆ ಮನವೀಯುವ ಮಹರುದ್ರ ದೇವರು. ಹರಿಭಕುತಿದಾಯಕಳು ಭಾರತೀ ದೇವಿ.
ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಇತ್ತು ಗತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮಾ ಭಕ್ತವತ್ಸಲ ನಮ್ಮ ಪುರಂದರ ವಿಠ್ಠಲನು. ಸತತ ಇವರಳು ನಿಂತಿ ಕೃತಿಯ ನಡೆಸುವನು. ಆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ. ಮೋದದಿಂದಲೇ ನಿನ್ನ ಪಾದವ ತೋರು ಮೋದದಿಂದಲೇ ನಿನ್ನ ಪಾದವ ತೋರು ಸಾಧು ವಂದಿತನೆ ಆದರದಿಂದಲೇ ಸಾಧು ವಂದಿತನೆ ಆದರದಿಂದಲೇ ಸಾಧು ವಂದಿತನೆ ಆದರದಿಂದಲೇ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ.
ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಸಂಪಣಿ ಅಂತ ಶಾಸ್ತ್ರಕಾರರು ಹೇಳಿದ್ದಾರೆ. ಗಾನಕ್ಕೆ ಮನಸೋಲದ ಮನಸ್ಸುಗಳಿಲ್ಲ, ಮಾನವರಿಲ್ಲ, ಪ್ರಾಣಿ ಪಕ್ಷಿಗಳಿಲ್ಲ ಅಂತ. ಬೃಂದಾವನದಲ್ಲಿ ಕೃಷ್ಣ ಕೊಳನೊಂದುತ್ತಿದ್ರೆ ದನಗಳ ಅವನ ಹಿಂದೆ ಬರ್ತಿದ್ದಂತೆ. ಹಾವಾಡಿಗನ ಪೊಂಗಿಗೆ ಹಾವು ತಲೆದೂಗುವಂತೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಯಾವುದು ಕೂಡ ಗಾನವನ್ನ ರಸವನ್ನ ಅನುಭವಿಸುವವರಿಲ್ಲ ಅಂತ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಮುಂದಿನ ಗೀತೆ ಬಿ.ಪಿ. ಗೋಪಾಲಕೃಷ್ಣಾಚಾರ್ಯ ಧ್ವನಿಯ ಕಂಠಸಿರಿಯಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಹಾಡು ರೇವತಿ ರಾಗದಲ್ಲಿದೆ. ಅದು ಇವರೇ ರಚಿಸಿ, ಬಿ.ಪಿ. ಗೋಪಾಲಕೃಷ್ಣಾಚಾರ್ಯ ರಚಿಸಿ ಸಂಗೀತ ನಿರ್ದೇಶನ ನೀಡಿದಂತಹ ಈ ಹಾಡು ರೇವತಿ ರಾಗ ಅತ್ಯಂತ ದೈನ್ಯತೆಯನ್ನು ಕೊಡುವಂತಹ ರಾಗ. ಆ ರಾಗದ ಒಂದು ಭಾವನ ಒಂದು ನೋಡಿ ಕೇಳಿ ಆನಂದಿಸಿ. ಶ್ರೋತೃಗಳ ಚಪ್ಪಾಳೆ ನಮಗೆ ಯಾವಾಗಲೂ ಶ್ರೀರಕ್ಷೆ. ದಯವಿಟ್ಟು ಚಪ್ಪಾಳೆ ಮೂಲಕ ಸ್ವಾಗತ ಅಥವಾ ಪ್ರೋತ್ಸಾಹಿಸಬೇಕಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೆ. ಇದೀಗ ಈ ಕ್ಷೇತ್ರದ ಕನಿಲದ ಭಗವತಿ ಅಮ್ಮನ ಹಾಡಿ ಹೊಗಳುವಂತ ಒಂದು ಹಾಡು. ಈ ಒಂದು ಹಾಡು ಹೆಚ್ಚಾಗಿ ನಾನು ಯಾವ ಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ನನ್ನ ಆ ಕ್ಷೇತ್ರದ ಬಗ್ಗೆ ಒಂದು ಹಾಡನ್ನು ನಾನೇ ರಚಿಸಿ ಹಾಡೋದೊಂದು ಹವ್ಯಾಸ. ಹಾಗೆ ಈ ಕನಿಲ ದೇವಿ ಭಾಗವತಿ ದೇವಿ ಬಗ್ಗೆ ಒಂದು ಹಾಡನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದ್ದೇನೆ, ಕೇಳಿ. ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ನಂಬಿದ ಭಕ್ತರ ಕೈ ಬಿಡದ ಮಹಾಮಾಯೆ ನಂಬಿದ ಭಕ್ತರ ಕೈ ಬಿಡದ ಮಹಾಮಾಯೆ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಬ್ರಹ್ಮ ಕಲೋತ್ಸವದ ಈ ಶುಭ ದಿನದಂದು ಬ್ರಹ್ಮ ಕಲಶೋತ್ಸವದ ಈ ಶುಭ ದಿನದಂದು ಭಕ್ತಿ ಭಾವದಿ ನಿನ್ನ ಸ್ತುತಿಸಿ ಕೊಂಡಾಡುವೆ ಭಕ್ತಿ ಭಾವದಿ ನಿನ್ನ ಸ್ತುತಿಸಿ ಕೊಂಡಾಡುವೆ ಕನಿಲ ಕ್ಷೇತ್ರದ ಭಗವತಿ ತಾಯೇ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಶುಭ ದಿನಗಳಲ್ಲಿ ಭರಣಿ ಉತ್ಸವದ ಆ ಶುಭ ದಿನಗಳಲ್ಲಿ ಭಕ್ತರ ಭೀಷ್ಟವ ಪೊರೆಯುವ ಮಹತಾಯೆ ಭಕ್ತರ ಭೀಷ್ಟವ ಪೊರೆಯುವ ಮಹಾಮಾಯೆ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ
ಕ್ಷೇತ್ರದ ಶ್ರೀ ಭಗವತಿ ತಾಯೇ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ನಂಬಿದ ಭಕ್ತರ ಕೈ ಬಿಡದ ಮಹಾಮಾಯೆ ನಂಬಿದ ಭಕ್ತರ ಕೈ ಬಿಡದ ಮಹಾಮಾಯೆ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಭಗವತಿ ತಾಯೇ ಹೇ ಮಹಾಮಾಯೆ ಭಗವತಿ ತಾಯೇ ಹೇ ಮಹಾಮಾಯೆ ಭಗವತಿ ತಾಯೇ ಹೇ ಮಹಾಮಾಯೆ ಭಗವತಿ ತಾಯೇ ಹೇ ಮಹಾಮಾಯೆ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ದೊಡ್ಡ ಭಗವತಿ ಸಣ್ಣ ಭಗವತಿ ದೊಡ್ಡ ಭಗವತಿ ಸಣ್ಣ ಭಗವತಿ ಪರಿವಾರ ದೈವಗಳ ಸಹಿತ ನೆರೆಯುವ ಮಹಾಮಾಯೆ 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 ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ನಂಬಿದ ಭಕ್ತರ ಕೈ ಬಿಡದ ಮಹಾಮಾಯೆ ನಂಬಿದ ಭಕ್ತರ ಕೈ ಬಿಡದ ಮಹಾಮಾಯೆ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಕನಿಲ ಕ್ಷೇತ್ರದ ಶ್ರೀ ಭಗವತಿ ತಾಯೇ ಶ್ರೀ ಭಗವತಿ ತಾಯೇ ಹೇ ಮಹಾಮಾಯೆ ಶ್ರೀ ಭಗವತಿ ತಾಯೇ ಹೇ ಮಹಾಮಾಯೆ ಭಗವತಿ ತಾಯೇ ಹೇ ಮಹಾಮಾಯೆ ಭಗವತಿ ತಾಯೇ ಹೇ ಮಹಾಮಾಯೆ ಭಗವತಿ ತಾಯೇ ಭಗವತಿ ತಾಯೇ ಭಗವತಿ ತಾಯೇ ಈ ಕ್ಷೇತ್ರದ ಒಂದು ಚಿತ್ರಣವನ್ನ ಬಹಳ ಉತ್ತಮ ರೀತಿಯಲ್ಲಿ ಸಾಹಿತ್ಯ ಒದಗಿಸಿ ಸಂಗೀತವನ್ನು ಒದಗಿಸಿ ನಿರ್ದೇಶನವನ್ನು ಮಾಡಿ ಹಾಡಿದಂತ ಬಿ.ಪಿ. ಗೋಪಾಲಕೃಷ್ಣಾಚಾರ್ಯರು ವಂದನೆಗಳು. ನಿಮ್ಮ ಸಹಾಯ ಸಹಕಾರ ಎಂದೆಂದಿರಲಿ. ಸಂಗೀತಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತ ನಮ್ಮ ಹಿರಿಯರು ಕಂಡುಕೊಂಡಿದ್ದಾರೆ. ದೀಪಕ ರಾಗವನ್ನು ಹಾಡಿ ದೀಪವನ್ನು ಹೊತ್ತಿಸಿದಂತ ಹಿರಿಯರಿದ್ದಾರೆ. ಮೇಘಮಲ್ಲಾರ ರಾಗವನ್ನು ಹಾಡಿ ಮಳೆ ಬರಿಸಿದಂಥವ್ರು ಇದ್ದಾರೆ. ಹಾಗೆ ಸಂಗೀತಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಸಂಗೀತ ಅದಕ್ಕೋಸ್ಕರವಾಗಿ ಸಂಗೀತ ಹೊರಗಿನ ಧ್ಯಾನ ಆದ್ರೆ ಸಂಗೀತ ಒಳಗಿನ ಧ್ಯಾನ ಕೂಡ ಹೌದು. ಹಾಗೆ ಮನುಷ್ಯನ ಒಳಗೆ ಸಂಗೀತ ಹಾಡುವವರಿಗೂ ಕೇಳುವವರಿಗೂ ಶ್ರೋತೃವರ್ಗದವರಿಗೂ ಸುಖವನ್ನು ಕೊಟ್ಟು ತಮ್ಮನ್ನು ಯಾವುದೋ ಗಂಧರ್ವ ರೋಗಕ್ಕೆ ಕೊಂಡೋಗ್ತದೆ. ಕಾರ್ಯಕ್ರಮದಲ್ಲಿ ಮುಂದೆ ಒಂದು ಚಿತ್ರಗೀತೆ ಸ್ವರ್ಗೀಯ ಲತಾ ಮಂಗೇಶ್ಕರ್ ಅವರು ಧ್ವನಿ ಸೇರಿಸಿದಂತಹ ಸತ್ಯಂ ಶಿವಂ ಸುಂದರಂ ಚಿತ್ರದ ಈ ಗೀತೆ ಬಹಳಷ್ಟು ಜನಜನಿತ ಗೀತೆ. ಎಲ್ಲರನ್ನ ಆಕರ್ಷಣೀಯವಾದಂತಹ ಈ ಹಾಡು ಸತ್ಯಂ ಶಿವಂ ಸುಂದರಂ ಅಂತ ಪ್ರಾರಂಭ ಆಗುವ ಗೀತೆ. ಹಾಡುವ ಕಲಾವಿದೆ ಶ್ರುತಿ ಸೋಮೇಶ್ವರ, ಉದಯೋನ್ಮುಖ ಕಲಾವಿದೆ. ಅವರಿಗೊಂದು ಚಪ್ಪಾಳೆ ಮೇಲೆ ಸ್ವಾಗತಿಸಿ. ಸುಮಾರು 2 ವರ್ಷಗಳಿಂದ ಹಾಡನ್ನು ಹಾಡ್ತಾ ಸಂಗೀತ ಸರಸ್ವತಿಯ ಸೇವೆಯನ್ನು ಮಾಡ್ತಾ ಇದ್ದಂಥವ್ರು ಶ್ರುತಿ ಸೋಮೇಶ್ವರ ಅವರು ಈ ಹಾಡಿನ ಮೂಲಕ ರಂಜಿಸಲಿದ್ದಾರೆ. ಸತ್ಯಂ ಶಿವಂ ಸುಂದರಂ ಕೇಳಿ ಆನಂದಿಸಿ.
शिव ही सुंदर है, जागो कर देखो, जीवन जो तुजागर है, सत्यं शिवं सुंदरं, सत्यं शिवं सुंदरं, सत्यं शिवं सुंदरं, सुंदरं आ सत्यं शिवं सुंदरं, सत्यं शिवं सुंदरं, सुंदरं सुंदरं सत्यं शिवं सुंदरं, सत्यं शिवं सुंदरं। सत्यं शिवं सुंदरं। एक ईश्वर सत्य है, सत्य ही शिव है, शिव ही सुंदर है, सत्यं शिवं सुंदरं, सत्यं शिवं सुंदरं। ಅತ್ಯಂತ ಮನೋಜ್ಞವಾಗಿ ಹಾಡಿದಂತಹ ಈ ಸತ್ಯಂ ಶಿವಂ ಸುಂದರಂ ಬಹುಶಃ ಎಲ್ಲರ ಮನವನ್ನು ಸೂರಿಗೊಂಡಿದೆ ನಾವು ತಿಳ್ಕೊಳ್ತೇವೆ. ಕಾರ್ಯಕ್ರಮದಲ್ಲಿ ಮುಂದೆ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ ನಮಗೆ ಬಹಳಷ್ಟು ಹತ್ತಿರವಾದಂಥ ಕ್ಷೇತ್ರ. ತಾಯಿಯ
ದುರ್ಗತಿ ನಾಶಿನಿ, ದುರ್ಗತಿ ನಾಶಿನಿ ಅಂತ ಹೇಳ್ತೀವಿ. ದುರ್ಗತಿ ನಾಶನ ಮಾಡುವಂತಹ ದುರ್ಗೆಯ ಕ್ಷೇತ್ರ. ಅರುಣಾಸುರನನ್ನು ಕೊಂದು ಶಕ್ತಿ ಸ್ಥಾಪನೆ ಮಾಡಿದ, ಸತ್ಯ ಸ್ಥಾಪನೆ ಮಾಡಿದಂತಹ ಕ್ಷೇತ್ರ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕಟೀಲು. ಇಲ್ಲಿಗಿಂತ ಹೆಚ್ಚು ಭಕ್ತರು ಬಾಂಬೆ ಆ ಕಡೆಯಿಂದ ಬರ್ತಾರೆ. ಅಲ್ಲಿಗೆ ಊರಿಗೆ ಬಂದವರು ಕಟೀಲಮ್ಮನ ಒಂದು ನೋಡದೆ ಹೋಗುವಂಥವ್ರಿಲ್ಲ. ಅಂತಹ ಕ್ಷೇತ್ರ ಕಟೀಲು ಕ್ಷೇತ್ರ. ಆ ಕ್ಷೇತ್ರದ ಕೃತ ಅಂತ ಒಂದು ಹಾಡು ದುರ್ಗಾ ರಾಗದಲ್ಲಿ ಈ ಹಾಡು ಇದೆ. ಮೂಲ ಧ್ವನಿ ಸುರುಳಿಯಲ್ಲಿ ವಿದ್ಯಾಭೂಷಣ ಅವರು ಕಂಠಸಿರಿ ನೀಡಿದಂತಹ ಹೀಗೈತೆ. ಇದೀಗ ನಮ್ಮ ಕಲಾವಿದರು, ಹಿರಿಯ ಕಲಾವಿದರು ವಾಸುದೇವಾಚಾರ್ಯವರ ಕಂಠಸಿರಿಯಲ್ಲಿ ದುರ್ಗಾ ರಾಗದಲ್ಲಿರುವಂತಹ ಈ ದುರ್ಗತಿ ನಾಶಿನಿ ದುರ್ಗೆಯ ಕುರಿತಾದಂಥ ಒಂದು ಹಾಡು. ಚಪ್ಪಾಳೆಯೊಂದಿಗೆ ಹಿರಿಯ ಕಲಾವಿದರನ್ನು ಸ್ವಾಗತಿಸಬೇಕನ್ನು ಕೇಳ್ಕೊಳ್ತಾ ಕೇಳಿ ಆನಂದಿಸಿ. नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते, महालक्ष्मी नमोस्तुते, महालक्ष्मी नमोस्तुते। दयमाडे भ्रमरांबिके, दयमाडे भ्रमरांबिके, अम्मा दयमाडे भ्रमरांबिके, यदि तोटके पीठके माते दयमाडे भ्रमरांबिके, अम्मा दयमाडे भ्रमरांबिके। ಅಂದುಗೆ ಗಲ್ ಗಲ್ ಎಂಬ ಚಂದಪಾದವನಿತ್ತು, ಅಂದುಗೆ ಗಲ್ ಗಲ್ ಎಂಬ ಚಂದಪಾದವನಿತ್ತು, ದಹಾಸವ ಬೀರಿ ನೀ ಬಾರೆ, ದಹಾಸವ ಬೀರಿ ನೀ ಬಾರೆ, ನಂದಿನಿ ತನಯೇ ನಂದಿನಿ ತನಯೇ ಸುಂದರಿ ಲಲಿತೆ ಸುಮನಸ ವಂದಿತೆ, ಯಾನಿ ಭವಾನಿ ಶಿವಾನಿ ದುರ್ಗೆ ದಯಮಾಡೆ ಭ್ರಮರಾಂಬಿಕೆ, ದಯಮಾಡೆ ಭ್ರಮರಾಂಬಿಕೆ. ವಜ್ರ ಕಿರೀಟ ಕವಚ ಒಟ್ಟು ಮಾಣಿಕ್ಯ ಪದಕ, ವಜ್ರ ಕಿರೀಟ ಕವಚ ಒಟ್ಟು ಮಾಣಿಕ್ಯ ಪದಕ, ಪಟ್ಟೆ ಪೀತಾಂಬರ ಉಟ್ಟು ನೀ ಬಾರೆ, ಪಟ್ಟೆ ಪೀತಾಂಬರ ಉಟ್ಟು ನೀ ಬಾರೆ, ನವಶಕ್ತಿಧಾರಿಣಿ 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 ಆರವಿಭೂಷಿಣಿ ಶ್ರೀ ಪರಮೇಶ್ವರಿ, ದಯಾನಿ ಭವಾನಿ ಶಿವಾನಿ ದುರ್ಗೆ ದಯಮಾಡೆ ಭ್ರಮರಾಂಬಿಕೆ, ದಯಮಾಡೆ ಭ್ರಮರಾಂಬಿಕೆ. ಎದೆ ತೋಟಕ್ಕೆ ಸುಮಪೀಠಕ್ಕೆ ಮಾತೆ ದಯಮಾಡೆ ಭ್ರಮರಾಂಬಿಕೆ,
ದಯಮಾಡೆ 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 ಭ್ರಮರಾಂಬಿಕೆ. ಕಟೀಲು ತಾಯಿಯನ್ನ ಹಾಡಿ ಹೊಗಳಿದ ನಂತರ ಮತ್ತೊಮ್ಮೆ ತಾಯಿಯನ್ನು ಕುರಿತಂತ ಒಂದು ಹಾಡು. ಬಹುಶಃ ಈ ಜನ್ಮದಲ್ಲಿ ತಾಯಿಯ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಬಿಟ್ಟ ತಕ್ಷಣ, ನಮ್ಮ ಜನ್ಮಕ್ಕೆ ಕಾರಣವಾಗಿ ಕಣ್ಣು ಬಿಟ್ಟ ತಕ್ಷಣ ನಾವು ನೋಡುವಂಥದ್ದು ತಾಯಿಯ ಮುಖವನ್ನು. ಅಮ್ಮ ಅಥವಾ ಕರುಗಳು ಅಂಬ ಅಂತ ಕರೀತಾರೆ. ಆ ತಾಯಿಯ ಋಣವನ್ನು 7 ಜನ್ಮದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಮೂಕಾಂಬಿಕೆ ತಾಯಿ ಸ್ವರೂಪಿಣಿಯಾಗಿ ಕೇರಳದಲ್ಲಿ ಹುಟ್ಟಿ ಅದ್ವೈತ ಮತ ಸ್ಥಾಪನೆಯನ್ನು ಮಾಡಿ ಆದಿಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ಶಕ್ತಿಪೀಠವನ್ನು ಸ್ಥಾಪಿಸಿದಂಥ ಮಹಾನೀಯರು. ಕೋಟ್ಯಾಂತರ ಭಕ್ತರು ಕೇರಳದಿಂದ ಮಾತ್ರವಲ್ಲ, ಜಗತ್ತಿನಾದ್ಯಂತ ಬರುವಂತಹ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಆ ಕ್ಷೇತ್ರದ ಮೂಕಾಂಬಿಕೆಯನ್ನು ಕುರಿತಾದಂಥ ಒಂದು ಹಾಡು ಸಾರಮತಿ ರಾಗದಲ್ಲಿದೆ. ಮೂಕಾಂಬಿಕೆ ದೇವಿ ಜಗದಂಬಿಕೆ ಅಂತ ಹಾಡುವಂತ ಪ್ರಾರಂಭವಾಗುವಂಥ ಗೀತೆ ಗೋಪಾಲಕೃಷ್ಣಾಚಾರ್ಯರ ಧ್ವನಿ ಸಿರಿಯಲ್ಲಿ ಕೇಳಿ ಆನಂದಿಸಿ. ಮೂಗಾಂಬಿಗೆ ದೇವಿ ಜಗದಂಬಿಗೆ ಮೂಗಾಂಬಿಗೆ ದೇವಿ ಜಗದಂಬಿಗೆ മുപ്പാരിനും നിത്യവരദായികേ മൂകാംബികേ ദേവി ജഗദംബികേ മുപ്പാരിനും നിത്യവരദായികേ അടിയനിൽ വിടരും പദ്മദളങ്ങളിൽ അവതരിക്കൂ ദേവി അനുഗ്രഹിക്കൂ മൂകാംബികേ ദേവി ജഗദംബികേ മുപ്പാരിലും നിത്യവരദായികേ അടിയനിൽ വിടരും പദ്മദളങ്ങളിൽ അവതരിക്കൂ ദേവി അനുഗ്രഹിക്കൂ മൂകാംബികേ ദേവി ജഗദംബികേ മുപ്പാരിലും നിത്യവരദായികേ. കാലാധിപതിയാം കലകൾക്കെന്നാളും ആധാരം നീയല്ലോ. കാലാധിപതിയാം കലകൾക്കെന്നാളും ആധാരം നീയല്ലോ. അനശ്വരങ്ങളാ അക്ഷരവിദ്യകൾ തൻ അനശ്വരങ്ങളാ അക്ഷരവിദ്യകൾ തൻ അക്ഷയനിധിയും നീയല്ലോ. മൂകാംബികേ ദേവി ജഗദംബികേ മുപ്പാരിലും നിത്യവരദായികേ. കാതിനും പീയൂഷം കണ്ണിനും കർപ്പൂരം കാനനമേഖല ചേതോഹരം. കാതിനും പീയൂഷം കണ്ണിനും കർപ്പൂരം കാനനമേഖല ചേതോഹരം. തമ്പുരുവീട്ടി ഋതുകൾ വരുന്നു, തമ്പുരുവീട്ടി ഋതുകൾ വരുന്നു, നിൻ
ಇರುವಂತಹ ಸಂಗಮಭೂಮಿ ಈ ಕಾಸರಗೋಡು ಜಿಲ್ಲೆಯಲ್ಲಿ 7 ಭಾಷೆಗಳಿದ್ದ ಒಂದು ಭಾಷೆ ಮಲಯಾಳಂ, ಈ ರಾಜ್ಯದ ಭಾಷೆ ಅಂತ ಮಲಯಾಳ ಅಂತ ಗೀತೆಯನ್ನು ಕೇಳಿ ಆನಂದಿಸಿದ ನಂತರ ಕಾರ್ಯಕ್ರಮ ಮುಂದೆ ಕೃಷ್ಣನನ್ನ ಬಾಲಲೀಲೆಗಳನ್ನ ಕೇಳದ ಮನುಷ್ಯರಿಲ್ಲ. ಜಗತ್ತಿಗೆ ಗೀತೆಯ ಉಪದೇಶದ ಮೂಲಕ ಯೋಗಾಚಾರನಾಗಿ ಮಣ್ಣು ತಿಂದ ಬಾಯಿಯಲ್ಲಿ ತಾಯಿಗೆ ಬ್ರಹ್ಮಾಂಡ ತೋರಿದಂಥ ಮಹನೀಯ, ಅವನ ಬಾಲಲೀಲೆಗಳನ್ನು ಕೇಳುವುದೇ ನೋಡುವುದೇ ಒಂದು ಸಂತೋಷ. ವೃಂದಾವನದಲ್ಲಿ 5-6 ವರ್ಷದ ಕೃಷ್ಣ ನಡೆದು ಹೋಗ್ತಾ ಇದ್ರೆ ಆ ಗೋಪಿಕಾ ಸ್ತ್ರೀಯರು ಹೊರಗೆ ಬಂದು ಅವನ ಕಾಲಿಗೆ ಆ ಕಲ್ಲು ತಾಗುವುದನ್ನು ನೋಡಿ ದುಃಖ ಪಡ್ತಿದ್ದಂತೆ. ಅಂತಹ ವಿಶೇಷ ವ್ಯಕ್ತಿತ್ವ ಆ ಕೃಷ್ಣನ ಬಾಲಲೀಲೆಗಳು ಜಗತ್ತಿದಾದ್ಯಂತ ಜನಜನಿತ. ದಾಸರು ಅವನ ಬಾಲಲೀಲೆಗಳನ್ನು ಅತ್ಯಂತ ವೈಭವಪೂರ್ವಕವಾಗಿ ತಮ್ಮ ಗೀತೆಗಳ ಮೂಲಕ ಜಗತ್ತಿಗೆ ನೀಡಿದ್ದಾರೆ. ಅಂತ ಒಂದು ದಾಸರ ಗೀತೆ ಡಿಡಿ ಆಡ್ಯಾನೆ ರಂಗ ಡಿಡಿಯಾನೆ. ಇತ್ತೀಚಿನ ದಿನಗಳಲ್ಲಿ ಕುಣಿತ ಭಜನೆಯಲ್ಲಿಯೂ ಇನ್ನಿತರ ಗೀತೆಗಳ ಭಜನೆಗಳಲ್ಲಿಯೂ ಅತ್ಯಂತ ಜನಜನಿತವಾದ ಒಂದು ಹಾಡು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಇದೀಗ ಆ ಕೃಷ್ಣನ ಗೀತೆ ಡಿಡಿ ಆಡ್ಯಾನೆ ರಂಗ ನಮ್ಮ ಕಲಾವಿದೆ ಶ್ರುತಿ ಸೋಮೇಶ್ವರ ಅವರ ಕಂಠಸೀರೆಯಲ್ಲಿ ಕೇಳಿ ಆನಂದಿಸಿ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀನೆ ಢಿಡಕ್ಕ 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 ಎಂದು ಡಿಡಿಯಾಡ್ಯಾನೆ
ಭಕ್ತಿಗೀತೆ, ನಂತರ ವಿವಿಧ ಆಯಾಮಗಳ ನಮ್ಮ ಗಾಯನ ಕ್ಷೇತ್ರ ಇದೆ. ಅದರಲ್ಲಿ ಜನಪದ ಗೀತೆ ಕೂಡ ಒಂದು. ಹೇಗೆ ದಾಸರು ತನ್ನ ಭಕ್ತಿಯನ್ನ ದಾಸರ ಪದಗಳ ಮೂಲಕ ಜಗತ್ತಿಗೆ ಕೊಟ್ಟಿದ್ದಾರೋ, ಜನಪದರು ತಮ್ಮ ಜೀವನ ಶೈಲಿಯನ್ನ ಜನಪದ ಹಾಡುಗಳ ಮುಖಾಂತರ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಭತ್ತ ಬೆಳೆಯೋದಿರ್ಬೋದು, ಜೋಳ ಬೆಳೆಯೋದಿರ್ಬೋದು, ಅಥವಾ ಏನು ಗೀಗಿ ಪದಗಳಿರ್ಬೋದು. ಈ ರೀತಿಯ ಹಲವಾರು ಆಯಾಮಗಳಲ್ಲಿ ಜೀವನದ ಸ್ತರಗಳನ್ನ ತಮ್ಮ ಕಾಯಕ ಕ್ಷೇತ್ರವನ್ನು ಜಾನಪದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಸುಗ್ಗಿ ಮಾಡೋಣ ಬಾರವ್ವ ಅಂತ ಕೇಳುವಂಥ ಗೀತೆ ಬಹಳ ಜನಿತವಾದದ್ದು. ಸುಗ್ಗಿಯ ಆ ಸಂದರ್ಭದಲ್ಲಿ ಸುಗ್ಗಿ ಮಾಡಲಿಕ್ಕೆ ಕರೆಯುವಂಥ ಒಂದು ಹಾಡು ಸುಗ್ಗಿ ಮಾಡೋಣ ಬಾರವ್ವ. ಆ ಹಾಡನ್ನು ಈಗ ಜಿ.ಕೆ. ಗೋಪಾಲಕೃಷ್ಣಾಚಾರ್ಯ ಅವರು ಹಾಡಲಿದ್ದಾರೆ. ಬಹುಶಃ ಅತ್ಯಂತ ಎಲ್ಲರೂ ಕೇಳಿದಂಥ ಗೀತೆ, ಅತ್ಯಂತ ಎಲ್ಲರೂ ಧ್ವನಿ ಸೋರಿಸಿದ್ರೆ ಒಳ್ಳೆಯದು. ಇಂಥ ಒಂದು ಗೀತೆ ನೀವು ಯಾಕೆಂತ ಹೇಳಿದರೆ ಶ್ರೋತೃಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೋ ಅದು ನಮಗೆ ಬಹಳಷ್ಟು ಅನಿವಾರ್ಯ. ಯಾಕೆಂದರೆ ಸಂಗೀತ ಎಂಬುದು ಕೇಳುವವನಿಗೂ ಹಾಡುವವನಿಗೂ ಇಬ್ಬರಿಗೂ ಸಂತೋಷ ಕೊಡ್ತದೆ. ಸಂಗೀತದ ಮುಖಾಂತರ ಇವತ್ತು ಚಿಕಿತ್ಸೆಗಳು ನಡೀತಾ ಇದೆ. ಭುಜಂಗನಿ ಎಂಬ ರಾಗದ ಮುಖಾಂತರ ಸೈಕ್ಯಾಟಿಸ್ಟ್ನವರಿಗೆ, ಸೈಕಾಲಜಿಕಲ್ ಪೇಷಂಟ್ಸ್ ಇದ್ದಾರ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅಂತಹ ವಿಶೇಷವಾದ ಸಂಗೀತಕ್ಕೆ ಸ್ಥಾನ ಇದೆ. ಆಸ್ವಾದಿಸೋದ್ರ ಮೂಲಕ ನಾವು ಅದನ್ನು ಅನುಭವಿಸ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ಅದರಲ್ಲಿ ಅನುಭವಿಸಿದ್ರೆ ಅದರ ನಿಜವಾದ ಏನು ಶಕ್ತಿ ಇದೆ ಅದು ನಮ್ಗೆ ಸಿಗ್ತದೆ. ಇದೀಗ ಸುಗ್ಗಿ ಮಾಡೋಣ ಬಾರವ್ವ, ಗೋಪಾಲಕೃಷ್ಣ ಆಚಾರ್ಯರ ಧ್ವನಿ ಸಿರಿಯಲ್ಲಿ. ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ, ಸುಮ್ಮನ್ಯಾಕ ಕುಳತಿ ಗೆಳತಿ, ಸುಮ್ಮನ್ಯಾಕ ಕುಳತಿ. ಅಕ್ಕದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು, ಅಕ್ಕದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು, ಒಕ್ಕಿಲಿ ಕರೆದರೆ ಇಕ್ಕಿಲಿ ಹೋಗಿ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ, ಸುಮ್ಮನ್ಯಾಕ ಕುಳತಿ ಗೆಳತಿ, ಸುಮ್ಮನ್ಯಾಕ ಕುಳತಿ. ಹಾ ಕರೆದರೆ ಹೋಗಲಿಬೇಕು, ನೆಲೆಯನ್ನು ತಿಳಿಯಬೇಕು. ಹೊಲದವ ಕರೆದರೆ ಹೋಗಲೇಬೇಕು, ನೆಲೆಯನ್ನು ತಿಳಿಯಬೇಕು. ಕುಲದವರೆಂದು ಸಲಿಗೆಯು ಸಾಕು, ಬಲು ಜೋಗಿರಬೇಕು. ಕುಲದವರೆಂದು ಸಲಿಗೆಯು ಸಾಕು, ಬಲು ಜೋಗಿರಬೇಕು. ಹೊಲದೊಳು ಬೆಳೆದಿಹ ಹುಳ್ಳಿಮೆಕ್ಕಿ ಕಸ, ಹೊಲದೊಳು ಬೆಳೆದಿಹ ಹುಳ್ಳಿಮೆಕ್ಕಿ ಕಸ, ತಳದ ಕೋಲಿಯ ದಾಟಿ ಕೊಯ್ಯೋಣ ಗೆಳತಿ, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ, ಸುಮ್ಮನ್ಯಾಕ ಕುಳತಿ ಗೆಳತಿ, ಸುಮ್ಮನ್ಯಾಕ ಕುಳತಿ. ಹಾ ಕಡಿಯ ಎಣಿಸಿ ನಮ್ಮ ಬಾಳನು ಅದರೋಳು ದಣಿಸಿ, 7-8 ಎಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೋಳು ದಣಿಸಿ. ಕಾಳಕೂಟ ವಿಷ ಎನಿಸಿ ನಂಟಿನ ಸೋಲಗಳೆಲ್ಲವ ದಣಿಸಿ, ಕಾಳಕೂಟ ವಿಷ ಎನಿಸಿ ನಂಟಿನ ಸೋಲಗಳೆಲ್ಲವ ದಣಿಸಿ. ಬಾಳಿನ ರಾಗಿ ಬಾಳಿನ ರಾಗಿ ನವಣೆ ಸಜ್ಜಯ, ಬಾಳಿನ ರಾಗಿ ನವಣೆ ಸಜ್ಜಯ, ಓಲ್ಯಾಡುತ್ತ ಬಹುರಾಗಾದಿ ಕೊಯ್ಯುತ್ತ ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ,
ಶಿಶುನಾಳಾಧೀಶನೇ ಗುರು ಅವ ಕರೆದಲ್ಲಿ ಹೋಗೋದು ತರವು ಶಿಶುನಾಳಾಧೀಶನೇ ಗುರು ಅವ ಕರೆದಲ್ಲಿ ಹೋಗೋದು ತರವು ಕಸವ ಕಳೆದು ಕೈ ಕುಡುಗೋಲು ಹಿಡಿಯುತ್ತ ಕಸವ ಕಳೆದು ಕೈ ಕುಡುಗೋಲು ಹಿಡಿಯುತ್ತ ಹಸನಾಗಿ ಹೊಲವನ್ನು ಹರಿತ ಮನವ ಸುಖಿ ಮಾಡೋಣ ಬರುವ ಬರುವ ಸುಖಿ ಮಾಡೋಣ ಬರುವ ಗೆಳತಿ ಸುಮ್ಮನ್ಯಾಗ ಗುಳತಿ ಗೆಳತಿ ಸುಮ್ಮನ್ಯಾಗ ಗುಳತಿ ಅಕ್ಕದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು ಅಕ್ಕದ ಫಲಗಳ ಕೊಯ್ಯಲಿಕ್ಕೆ ಹೊಲದೊಳು ಒಕ್ಕಿಲಿ ಕರೆದರೆ ಹಿಕ್ಕೀಲಿ ಹೋಗಿ ಸುಖಿ ಮಾಡೋಣ ಬರುವ ಬರುವ ಸುಖಿ ಮಾಡೋಣ ಬರುವ ಗೆಳತಿ ಸುಮ್ಮನ್ಯಾಗ ಗುಳತಿ ಗೆಳತಿ ಸುಮ್ಮನ್ಯಾಗ ಗುಳತಿ ಸಂತ ಶಿಶುನಾಳ ಶರೀಫರ ಗೀತೆಯನ್ನು ಕೇಳಿದರೆ ಬಹುಶಃ ಶಿಶುನಾಳ ಶರೀಫರು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಗೋವಿಂದ ಭಟ್ಟರ ಶಿಷ್ಯತ್ವವನ್ನು ಸ್ವೀಕರಿಸಿ ಜೀವನದ ಸತ್ಯವನ್ನು ಆಧ್ಯಾತ್ಮಿಕದ ಕಂಪನ್ನು ಕೊಟ್ಟು ಅದರ ತತ್ವಪದದ ಮೂಲಕ ಜನಮನಕ್ಕೆ ನೀಡಿದಂಥವರು. ಅಂಥ ಶಿಶುನಾಳ ಶರೀಫರ ತತ್ವಪದ ಕೇಳಿದಿರಿ. ಇದೀಗ ಕಾರ್ಯಕ್ರಮದಲ್ಲಿ ಮುಂದೆ ಇನ್ನೊಂದು ಯುಗಳ ಗೀತೆ. ಬಹುಶಃ ಭೀಮಸೇನ್ ಜೋಶಿಯವರು ಉತ್ತರಾದಿ ಸಂಗೀತದ ದಂತಕತೆ, ಬಹುಶಃ ಉತ್ತರಾದಿ ಸಂಗೀತವನ್ನು ಅಥವಾ ದಕ್ಷಿಣ ಸಂಗೀತವನ್ನು ಕೂಡ ಅವರು ಹಾಡಿದವರು. ಯಾರಿಗೂ ಕೂಡ ಗೊತ್ತಿಲ್ಲದ ಮನುಷ್ಯರಲ್ಲ. ಅವರ ವಿಶೇಷವಾದಂಥ ಒಂದು ಗಾಯನದ ಸ್ವರೂಪದ ಮೂಲಕ ಜನಮನವನ್ನು ರಂಜಿಸಿದವರು ಭೀಮಸೇನ್ ಜೋಶಿಯವರು. ನಮಗೆ ಭೀಮಸೇನ್ ಜೋಶಿಯವರು ಕೇಳಿದ ತಕ್ಷಣ ಭಾಗ್ಯಲಕ್ಷ್ಮಿ ಬಾರಮ್ಮ ನೆನಪಿಗೆ ಆಗ್ತದೆ. ಈಗ ಭಾಗ್ಯಲಕ್ಷ್ಮಿ ಬಾರಮ್ಮ ಅಲ್ಲ, ಇನ್ನೊಂದು ಧ್ವನಿ ಸುರಿಯಲೆಯಲ್ಲಿ ಅವರು ಮತ್ತು ಲತಾ ಮಂಗೇಶ್ಕರ್ ಅವರು ಯುಗಳವಾಗಿ ಹಾಡಿದಂಥ ಒಂದು ಗೀತೆ ಬಾಜೆ ಮುರಳಿಯ, ಕೃಷ್ಣನ ಕುರಿತಂಥ ಹಾಡು. ಮುರಳಿ ಕೃಷ್ಣನ ಕೈಯಲ್ಲಿ ಯಾವಾಗ ರಂಜಿಸ್ತದೆ ಅಂತ ಹೇಳಿದರೆ, ಮುರಳಿ ಅಂದರೆ ಬರೇ ಒಂದು ಬಿದಿರಿನ ಓಟೆ ಅಲ್ಲ, ಜೀವನವನ್ನ ತತ್ವವನ್ನು ಅಡಗಿದಂಥ ಅದರಲ್ಲಿ ಸಿದ್ಧಾಂತಗಳಿದೆ. ಅಂತ ಮುರಳಿಯ ಮುಖಾಂತರ ಎಲ್ಲರನ್ನ ಆಕರ್ಷಿಸಿದಂಥ ಮಹಾನುಭಾವ ಕೃಷ್ಣ. ಅಂತ ಬಾಜೆ ಮುರಳಿಯ ಅಂತ ಪ್ರಾರಂಭವಾದ ಗೀತೆ ಭೀಮಸೇನ್ ಜೋಶಿಯವರು ಮತ್ತು ಲತಾ ಮಂಗೇಶ್ಕರ್ ಹಾಡಿದಂಥ ಗೀತೆಯನ್ನು ಈಗ ಗೋಪಾಲಕೃಷ್ಣಾಚಾರ್ಯ ಮತ್ತು ಶ್ರುತಿ ಸೋಮೇಶ್ವರ್ ಅವರು ಯುಗಳವಾಗಿ ಹಾಡಲಿದ್ದಾರೆ. ಕೇಳಿ ಆನಂದಿಸಿ. विमुख शिखर से धारा धाये राधा हरि सम्मुख लाए बांसुरिया हरि सावरिया की राधा गो सुनवारे बाजे मुरलिया बाजे बाजे रे मुरलिया बाजे.
अधर धरे मोहन मुरली पर अधर धरे मोहन मुरली पर होंठ पे माया विराजे अधर धरे मोहन मुरली पर अधर धरे मोहन मुरली पर होंठ पे माया विराजे बाजे मुरलिया बाजे बाजे रे मुरलिया बाजे बाजे रे मुरलिया 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 बाजे मुरलिया बाजे बाजे रे मुरलिया बाजे भूल गई राधा बड़ी गगरिया भूल गई राधा बड़ी गगरिया भूल गए गोधन को सवारिया भूल गए गोधन को सवारिया जाने न जाने ये जो जाने जाने न जाने ये जो जाने जाने लग जग काने बाजे मुरलिया बाजे बाजे रे मुरलिया बाजे मुरलिया मुरलिया बाजे मुरलिया बाजे बाजे रे मुरलिया बाजे बाजे रे मुरलिया बाजे मुरलिया बाजे मुरलिया बाजे ವಂದನೆಗಳು ವಂದನೆಗಳು ವಂದನೆಗಳು. ಈ ಹಾಡನ್ನ ಹಲವಾರು ವೇದಿಕೆಗಳಲ್ಲಿ ಗೋಪಾಲಕೃಷ್ಣ ಆಚಾರ್ಯ ಅವರು ಹಾಡಿ ಅವರೊಬ್ಬರು ಕೂಡ ಇದನ್ನು ಹಾಡಿದವರು ಇದ್ದಾರೆ. ಬಹಳಷ್ಟು ಸಲ ಒನ್ಸ್ ಮೋರ್ ಅಂಗಿ ಹಾಡಿದಂಥ ಈ ಗೀತೆ ಇದು. ಸುಮಾರು 1200 ವೇದಿಕೆಗಳಲ್ಲಿ ಕದಂಬೋತ್ಸವ ಇರ್ಬೋದು ಅಥವಾ ಪೂನಾ ಇರ್ಬೋದು ಅಥವಾ ಧಾರವಾಡ ಎಲ್ಲ ಕಡೆಗಳಲ್ಲಿ, ಕರ್ನಾಟಕದ ಬೆಂಗಳೂರು ಎಲ್ಲ ಕಡೆಗಳಲ್ಲಿ ಕೂಡ ಗೋಪಾಲಕೃಷ್ಣಾಚಾರ್ಯ ಕಾರ್ಯಕ್ರಮಗಳು 1200ಕ್ಕೂ ಮಿಗಿಲಾಗಿ ಆಗಿದೆ. ಜಾನಪದ ಗೀತೆ, ಭಕ್ತಿಗೀತೆ, ಭಾವಗೀತೆ ಎಲ್ಲವನ್ನು ಹಾಡ್ತಕ್ಕಂಥ ಕಂಠಸಿರಿ ಅವರದ್ದು. ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರಾಗಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಸಾಕ ಎದೆ ತುಂಬಿ ಹಾಡಿದ್ವಿ ಅನ್ನೋ ಕಾರ್ಯಕ್ರಮದಲ್ಲಿ ಕೂಡ SP ಬಾಲಸುಬ್ರಹ್ಮಣ್ಯವರ ಜನಜನಿತ ಕಾರ್ಯಕ್ರಮ, ಎಲ್ಲರೂ ಮೆಚ್ಚಿದಂಥ SP ಬಾಲಸುಬ್ರಹ್ಮಣ್ಯವರ ಎದೆ ತುಂಬಿ ಹಾಡಿದವರಲ್ಲಿ ಕೂಡ ಅವರು ಹಾಡಿ ಜನಮನ ಗೆದ್ದಂಥ PP ಗೋಪಾಲಕೃಷ್ಣಾಚಾರ್ಯ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದೆ. ಮಹಾಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಕೃಷ್ಣನ ಹಾಡು. ಕೃಷ್ಣನನ್ನ ಹಾಡಿ ಹೋಗದ ದಾಸರುಗಳಿಲ್ಲ, ಎಲ್ಲ ದಾಸರು ಕೃಷ್ಣನ ಹಾಡಿದ್ದಾರೆ. ಯಾಕಂದ್ರೆ ಜಗದ್ವಿಖ್ಯಾತ ಕೃಷ್ಣ, ಜೋಗಕ್ಕೆ ಗೀತೆಯನ್ನು ಕೊಟ್ಟಂತಹ ಮಹಾ ಯೋಗೇಶ್ವರ ಕೃಷ್ಣ, ಆ ಕೃಷ್ಣನ ಕುರಿತಾದಂಥ ಒಂದು ಹಾಡು ಈಗ ವಾಸುದೇವಾಚಾರ್ಯರ ಕಂಠಸಿರಿಯಲ್ಲಿ ಕೇಳಿ ಆನಂದಿಸಿ. ಒಂದು ಸಂಸ್ಕೃತ
ಆ ಗೀತೆ. ವಿನಾ ವೆಂಕಟೇಶಂ ನನಾಥೋ ನನಾತಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಿಯಂ ವೆಂಕಟೇಶ ಪ್ರಯಶ್ಚ ಪ್ರಯಶ್ಚ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಸಾಧಕಂ ತನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವಪ್ರೀತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವ ಅಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕಂಡಮಂಡಾನಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ
ಕೃಷ್ಣನ ದ್ವಾದಶ ಸ್ತೋತ್ರವನ್ನು ಕೇಳಿದ್ವಿ. ಸಂಸ್ಕೃತವಾಗಿ ಮಧ್ವಾಚಾರ್ಯರು ರಚಿಸಿದಂಥ ಈ ಗೀತೆ. ಇದನ್ನು ನೈವೇದ್ಯ ಸಮಯದಲ್ಲಿ ಉಡುಪಿಯಲ್ಲಿ ಇದನ್ನು ಹಾಡನ್ನು ಈ ಒಂದು ಸ್ತೋತ್ರವನ್ನು ಹಾಡಿ ಕೃಷ್ಣನಿಗೆ ನೈವೇದ್ಯ ಸಮರ್ಪಿಸುವಂಥ ಒಂದು ದ್ವಾದಶ ಸ್ತೋತ್ರ. ಬಹುಶಃ ಬಹಳಷ್ಟು ಕೃಷ್ಣನಿಗೆ ಪ್ರಿಯವಾದಂಥ ಒಂದು ನೈವೇದ್ಯ ಇದು ದ್ವಾದಶ ಸ್ತೋತ್ರ. ಇವರು ನಮ್ಮ ವಿದ್ಯಾಭೂಷಣರು ಕೂಡ ಈ ಹಾಡನ್ನು ಈ ಸ್ತೋತ್ರವನ್ನು ಹಾಡಿ ಜನಮನ ಗೈದಿದ್ದಾರೆ. ಅಂತ ಹಾಡನ್ನು ವಾಸುದೇವಾಚಾರ್ಯರು ಹಾಡಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಅವರು ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಂದೆ ಗೋಪಾಲಕೃಷ್ಣ ಆಚಾರ್ಯ ಅವರೇ ರಚಿಸಿ ಸಂಗೀತ ನಿರ್ದೇಶನ ಮಾಡಿ ಹಾಡಿದಂಥ ಗೀತೆ ಕರೆದರೆ ಬರಬಾರದೆ ಎಂಬ ಗೀತೆ. ಇನ್ನು ಕೆಲವು ಗೀತೆಗಳು ಮಾತ್ರ ಬಾಕಿ ಇದೆ. ಈ ಒಂದು ಜಗಜ್ಜನನಿಯ ಈ ಕ್ಷೇತ್ರ ಬಹಳಷ್ಟು ಎತ್ತರವಾಗಿದ್ದ ಕ್ಷೇತ್ರ. ಬಹುಶಃ ಕಾಸರಗೋಡು ಜಿಲ್ಲೆಯಲ್ಲಿ ಇಂಥ ಒಂದು ಕ್ಷೇತ್ರ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಕ್ಷಗಾನದಲ್ಲಿ ನೋಡಿದರೆ ತಾಯಿಯನ್ನು ಪ್ರಾರ್ಥಿಸುವುದು ಮೇಲೆ ನೋಡಿ, ತ್ರಿಮೂರ್ತಿಗಳು ಕೂಡ ಮೇಲೆ ನೋಡಿ ಪ್ರಾರ್ಥಿಸ್ತಾರೆ. ಅಂತ ಮೇಲಿರುವಂಥ ಕ್ಷೇತ್ರ ಆ ತಾಯಿಯ ಕ್ಷೇತ್ರ. ಬಹುಶಃ ಇಂಥ ಒಂದು ಕ್ಷೇತ್ರ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ನೀಡುವುದೇ ಒಂದು ನಮಗೆ ಜೀವನ ಸೌಭಾಗ್ಯ ಅಂತ ಹೇಳ್ಕೊಳ್ತಾ ಗೋಪಾಲಕೃಷ್ಣಾಚಾರ್ಯರಿಂದ ಕರೆದರೆ ಬರಬಾರದೆ ಎಂಬ ಗೀತೆ ಕೇಳಿ ಆನಂದಿಸಿ. ಈ ಹಾಡನ್ನು ನಾನೇ ರಾಗ ಸಂಯೋಜನೆ ಮಾಡಿದ್ದೆ. ದಾಸರ ಪದ. ಇದು 1912ರಲ್ಲಿ ಒಂದು CD ಬಿಡುಗಡೆ ಆಗಿತ್ತು. 9 ಹಾಡುಗಳು. ಅದರ ಟೈಟಲ್ ಸಾಂಗು ಕರೆದರೆ ಬರಬಾರದು. ಶ್ರೀ ಗುರು ರಾಘವೇಂದ್ರನ ಸ್ತುತಿಸುವ ಒಂದು ಭಕ್ತಿಗೀತೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ, ಕರೆದರೆ ಬರಬಾರದೆ. ವರಮಂತ್ರಾಲಯ ಪುರಮಂದಿರ ತವ, ವರಮಂತ್ರಾಲಯ ಪುರಮಂದಿರ ತವ, ಚರಣ ಸೇವಕರು ಕರವಾ ಮುಗಿದು, ಚರಣ ಸೇವಕರು ಕರವಾ ಮುಗಿದು, ಚರಣ ಸೇವಕರು ಕರವಾ ಮುಗಿದು, ಚರಣ ಸೇವಕರು ಕರವಾ ಮುಗಿದು, ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ, ಕರೆದರೆ ಬರಬಾರದೆ.
ಶರಪಿತ ಶ್ರೀ ಕಮಲೇಶ ವಿಠಲನ ಶರಪಿತ ಶ್ರೀ ಕಮಲೇಶ ವಿಠಲನ ವಿಠಲ 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 ಶರಪಿತ ಶ್ರೀ ಕಮಲೇಶ ವಿಠಲನ ಶರಪಿತ ಶ್ರೀ ಕಮಲೇಶ ವಿಠಲನ ದಾಸಾಗ್ರೇಸರ ರೀ ಸಮಯದಿ ದಾಸಾಗ್ರೇಸರ ರೀ ಸಮಯದಿ ದಾಸಾಗ್ರೇಸರ ರೀ ಸಮಯ ದಾಸಾಗ್ರೇಸರ ರೀ ಸಮಯದಿ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ವರಮಂತ್ರಾಲಯ ಪರಮಂದಿರ ತವ ವರಮಂತ್ರಾಲಯ ಪುರಮಂದಿರ ತವ ಚರಣ ಸೇವಕರು ಕರವಾ ಮುಗಿದು ಚರಣ ಸೇವಕರು ಕರವಾ ಮುಗಿದು ಚರಣ ಸೇವಕರು ಕರವಾ ಮುಗಿದು ಚರಣ ಸೇವಕರು ಕರವಾ ಮುಗಿದು ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಶ್ರೀ ರಾಘವೇಂದ್ರ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ ಕರೆದರೆ ಬರಬಾರದೆ. ಸ್ವಂತ ರಾಗ ಸಂಯೋಜನೆ ಮಾಡಿ ಹಾಡಿದಂತಹ ಆ ರಾಘವೇಂದ್ರ ಸ್ವಾಮಿಯ ಗೀತೆ ಬಹುಶಃ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅತ್ಯಂತ ಶೀಘ್ರವಾಗಿ ದೊರಕುವಂಥ ಒಂದು ದೈವ ಸ್ವರೂಪರು. ಯಾರು ಕರೆದಾಗ ಕೂಡ ಕನಸಿನಲ್ಲಿ ಬರುವಂತಹ ಆ ಪೂಜ್ಯ ರಾಘವೇಂದ್ರರು ಭಕ್ತಿಗೆ ಒಲಿಯುವಂಥವರು. ಅಂತಹ ಹಾಡನ್ನು ಹಾಡಿದವರು. ಈಗ ಕಾರ್ಯಕ್ರಮದಲ್ಲಿ ಮುಂದೆ ಶೃಂಗೇರಿ ಕ್ಷೇತ್ರ ಅಂತ ಹೇಳಿದರೆ ಶಾರದೆಯ ಲೀಲಾ ಕ್ಷೇತ್ರ, ಜಗದ್ಗುರು ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಸರ್ವಜ್ಞ ಪೀಠ, ಅದ್ವೈತ ಮತ ಸ್ಥಾಪನಾಚಾರ್ಯರಾಗಿ ಕೇರಳದಿಂದ ಹೋಗಿ ಶೃಂಗೇರಿಯಲ್ಲಿ ಆ ಸ್ಥಳವನ್ನು ಗುರುತಿಸಿ ಪ್ರಸವ ವೇದನೆಯಲ್ಲಿ ಇರತಕ್ಕಂತಹ ಆ ಕಪ್ಪೆಗೆ ಹಾವು ಆಶ್ರಯ ಕೊಟ್ಟಂತ ವೈರತ್ವವನ್ನು ಮರೆತಂಥ ಕ್ಷೇತ್ರ ಅಂತ ಹೇಳಿಕೊಂಡು ಅಲ್ಲಿ ಶೃಂಗೇರಿಯನ್ನು ಆಯ್ದುಕೊಂಡು ಅಲ್ಲಿ ಆ ಶಕ್ತಿಪೀಠವನ್ನು ಸ್ಥಾಪಿಸಿದಂಥ ಕ್ಷೇತ್ರ ಶೃಂಗೇರಿ ಶಾರದೆಯ ಲೀಲಾ ಕ್ಷೇತ್ರ. ಶಾರದೆ ಅಂತೇಳಿ ನಮಗೆ ಕಾಣುವಂಥದ್ದು ಕಲಾ ಶಾರದೆ, ಕಲಾಮಾತೆ. ಕಲೆ ಒಮ್ಮೆ ಒಲಿದರೆ ಮತ್ತೆ ಅದು ಬಿಡ್ಲಿಕ್ಕಿಲ್ಲ ಅಂತೆ. ಜ್ಞಾನ ಅಂದ್ರೆ ಹಾಗೆ. ಲಕ್ಷ್ಮಿಯನ್ನು ತೋರಿಸುವಂಥ ಕಲಾವಿದ ತಾವರೆಯಲ್ಲಿ ನೀರಿನ ಮೇಲೆ ತಾವರೆಯಲ್ಲಿ ತೋರಿಸ್ತಾರೆ, ಯಾಕೆಂದ್ರೆ ಅಷ್ಟು ಚಂಚಲೆ ಅಂತ. ಆದರೆ ಶಾರದೆಯನ್ನು ತೋರಿಸುವಂಥ ಕಲ್ಲಿನ ಮೇಲೆ ಒಮ್ಮೆ ಬಂದರೆ ಸ್ಥಿರವಾಗಿ ನಿಲ್ತಾರೆ. ಜ್ಞಾನ ಶಾರದೆ ಅಂದ್ರೆ ಹಾಗೆ, ಕಲೆ ಅಂದ್ರೆ ಹಾಗೆ. ಅಂತ ಸರಿಗಮ ಪದನಿ ಸಪ್ತಸ್ವರ ಅಂತ ಚಿತ್ರ ಅವರು ಮೂಲ ಧ್ವನಿಸುರಿಯಲ್ಲಿ ಕಂಠದಾನ ನೀಡಿದಂಥ ಗೀತೆ. ಬಹಳ ಜನಿದ್ದೇನಂತ ಹಾಡು ಸಪ್ತಸ್ವರ, 7 ಸ್ವರಗಳು ಸೇರಿದಂಥ 72 ಮೇಳಕರ್ತ ರಾಗಗಳು ದಕ್ಷಿಣ ಸಂಗೀತದಲ್ಲಿದೆ. ಅದನ್ನು ಅಳವಡಿಸಿಕೊಂಡು ಸಾವಿರಾರು ಗೀತೆಗಳನ್ನು ಹಲವಾರು ವಾಗ್ಯಕಾರರು ಮಾಡಿದ್ದಾರೆ. ಅಂತ ಒಂದು ಸಂಗೀತವನ್ನು ನೀಡಿದಂತಹ ಒಂದು ಉತ್ತಮ ಆ ಒಂದು ಗೀತೆ ಸರಿಗಮ ಪದನಿ ಸಪ್ತಸ್ವರ ಅಂತ ಪ್ರಾರಂಭವಾಗುವ ಗೀತೆ. ಶ್ರುತಿ ಸೋಮೇಶ್ವರ ಅವರ ಧ್ವನಿಸಿರಿಯಲ್ಲಿ ಕೇಳಿ ಆನಂದಿಸಿ. ಸರಿಗಮ ಪದನಿ ಸಪ್ತಸ್ವರ ಮಿಡಿದೆ ವೀಣೆಯಲೆ ಶಾರದೆ ಸರಿಗಮ ಪದನಿ ಸಪ್ತಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿಗಮ ಪದನಿ ಸಪ್ತಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿಗಮ ಪದ
ಗಮ ಪದ ನೀ ಸಪ್ತ ಸ್ವರ ಮಿಡಿದೆ ವೀಣೆಯಲಿ ಶಾರದೆಯೇ ಸರಿ ಗಮ ಪದ ನೀ ಸಪ್ತ ಸ್ವರ. ಥ್ಯಾಂಕ್ ಯು. ತುಂಗ ತೀರವಾಸಿ ಶಾರದೆಯ ಕುರಿತಾದಂಥ ಹಾಡಿನ ನಂತರ ಭಾರತೀಯ ಸಂಸ್ಕೃತಿಗೆ ಭಕ್ತಿ ಪಂಥದ ಕೊಡುಗೆ ಬಹಳಷ್ಟು ಇದೆ. ಅದರಲ್ಲಿ ದಾಸ ವರೇಣ್ಯರು ಹಲವಾರು ಗೀತೆಗಳನ್ನು ನೀಡಿದ್ದಾರೆ. ದಕ್ಷಿಣ ಸಂಗೀತ, ಉತ್ತರ ಸಂಗೀತ ಎಂಬ ಎರಡು ಅವಯವಗಳಿದೆ. ಉತ್ತರ ಸಂಗೀತ ಅಥವಾ ಹಿಂದೂಸ್ತಾನ ಸಂಗೀತ, ದಕ್ಷಿಣ ಸಂಗೀತ ಅಥವಾ ಕರ್ನಾಟಕ ಸಂಗೀತ. ಕರ್ನಾಟಕ ಸಂಗೀತದಲ್ಲಿ ಹಲವಾರು ವಾಗ್ಗೇಯಕಾರರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ದಾಸ ಸಾಹಿತ್ಯದ ಕಂಪಿನಿಂದ ಜನಮನವನ್ನು ರಂಜಿಸಿದಂಥ ಹಲವಾರು ಗೀತೆಗಳಿದೆ. ಪುರಂದರದಾಸರು ಇರ್ಬೋದು, ಕನಕದಾಸರು ಇರ್ಬೋದು, ಜಗನ್ನಾಥ ದಾಸರು ಇರ್ಬೋದು, ದಾಸವರೇಣ್ಯರ ಆದಿಯಾಗಿ ಸಾವಿರಾರು ಗೀತೆಗಳನ್ನ 75,000 ಗೀತೆಗಳನ್ನು ಪುರಂದರದಾಸರು ರಚಿಸಿದ್ದಾರೆ. ಅರಳುಮರಳಿಗೆ ಪಾರ್ಥಸಾರಥಿಯವರು 1,000 ದಾಸರ ಪದ್ಯಗಳನ್ನ ಸಂಗ್ರಹ ಮಾಡಿದಂಥ ಪುಸ್ತಕಗಳಿವೆ. ಹೀಗೆ ದಾಸ ಸಾಹಿತ್ಯದ ಮೂಲಕ ಜನಮನದಲ್ಲಿ ಭಕ್ತಿಯ ಕಂಪನ್ನು ಹರಿಸಿ ಅದರ ಮೂಲಕ ಆಧ್ಯಾತ್ಮಿಕ ಲೋಕಕ್ಕೆ ಜನಗಳನ್ನ ಕೊಂಡೊಯ್ಯಬೇಕಂತ ಪ್ರಯತ್ನವನ್ನು ದಾಸರು ಮಾಡಿದ್ದಾರೆ. ಅಂತ ದಾಸರ ಗೀತೆಗಳಲ್ಲಿ ವಲ್ಲನೋ ಕೃಷ್ಣ ಎಂಬ ಕೃಷ್ಣನ ಪದ್ಯಗಳೇ ಜಾಸ್ತಿ ದಾಸರು ಹಾಡಿರುವಂಥದ್ದು. ವಲ್ಲನೋ ಕೃಷ್ಣ ಎಂಬ ಭಕ್ತಿ ಸಂಗೀತ ಜ್ಞಾನವು ಭಕ್ತಿ ಬಿನ ಅಂತ ಹಿರಿಯರು ಹೇಳಿದ್ದಾರೆ. ಭಕ್ತಿ ಇಲ್ಲದೆ ಸಂಗೀತ ಇಲ್ಲ, ಸಂಗೀತ ಇಲ್ಲದೆ ಭಕ್ತಿ ಇಲ್ಲ ಅಂತ ಭಕ್ತಿಪ್ರದವಾದಂಥ ವಲ್ಲನೋ ಕೃಷ್ಣ ಎಂಬ ಪ್ರಾರಂಭವಾಗುವಂಥ ಗೀತೆ ಗೋಪಾಲಕೃಷ್ಣಾಚಾರ್ಯ ಅವರ ಧ್ವನಿ ಸಿರಿಯಲ್ಲಿ ಕೇಳಿ ಆನಂದಿಸಿ.
ಮರವಿದ್ದರೇನಯ್ಯ ನೆರಳಿಲ್ಲದನಕ ನೆರಳಿದ್ದರೇನಯ್ಯ ನೀರಿಲ್ಲದನಕ ನೀರಿದ್ದರೇನಯ್ಯ ಒರತೆ ಇಲ್ಲದನಕ ಧನವಿದ್ದರೇನಯ್ಯ ಕೊಡುವ ಮನವಿಲ್ಲದನಕ ಮನವಿದ್ದರೇನಯ್ಯ ಜ್ಞಾನವಿಲ್ಲದನಕ ತನುವಿದ್ದರೇನಯ್ಯ ಪುರಂದರ ವಿಠಲನ ನೆನೆ ನೆನೆದು ಊಳಿಗ ಮಾಡೋ ತನಕ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಸಿಂಧು ಗೋದಾವರಿ ಗಂಗೆ ಉದಕವಿದ್ದು ಗಂಧ ಪರಿಮಳ ವಸ್ತುಗಳು ಇದ್ದು ಚಂದುಳ್ಳಿ ದಿವ್ಯ ಪಂಚಾಮೃತವಿದ್ದು ಚಂದುಳ್ಳ ದಿವ್ಯ ಪಂಚಾಮೃತವಿದ್ದು ವೃಂದಾವನದ ಶ್ರೀ ತುಳಸಿ ಇಲ್ಲದ ಪೂಜೆ ವೃಂದಾವನದ ಶ್ರೀ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಕಮಲ ಮಲ್ಲಿಗೆ ಜಾಜಿ ಚಂಪಕವಿದ್ದು ವಿಮಲ ಧೂಪ ದೀಪ ಕರ್ಪೂರವಿದ್ದು ಕಮಲ ಮಲ್ಲಿಗೆ ಜಾಜಿ ಚಂಪಕವಿದ್ದು ವಿಮಲ ಧೂಪ ದೀಪ ಕರ್ಪೂರವಿದ್ದು ಅಮಿತ ಪಂಚಭಕ್ಷ ಅಮೃತಾನಗಳಿದ್ದು ಅಮಿತ ಪಂಚಭಕ್ಷ ಅಮೃತಾನಗಳಿದ್ದು ಕಮಲನ ಬಗೆ ಪ್ರಿಯ ತುಳಸಿ ಇಲ್ಲದ ಪೂಜೆ ಕಮಲನ ಬಗೆ ಪ್ರಿಯ ತುಳಸಿ ಇಲ್ಲದ ಪೂಜೆ ಒಲ್ಲನೋ ಕೃಷ್ಣ ಕೊಳ್ಳನೋ ಒಲ್ಲನೋ ಕೃಷ್ಣ ಕೊಳ್ಳನೋ ಪೂಜೆಯ ಮಾಡಿರೋ ಶ್ರೀ ತುಳಸಿ ದಳದ ಪೂಜೆಯ ಮಾಡಿರೋ ಶ್ರೀ ತುಳಸಿ ದಳದ ಮೂರ್ಜಗದೊಡೆಯ ಮುರಾರಿಯನು ಮೂರ್ಜಗದೊಡೆಯ ಮುರಾರಿಯನು ರಾಜಾದಿರಾಜಾಯ
ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ, ಎಲ್ಲ ವಸ್ತುಗಳಿದ್ದು ತುಳಸಿ ಇಲ್ಲದ ಪೂಜೆ, ಒಲ್ಲನೋ ಕೃಷ್ಣ ಒಲ್ಲನೋ, ಒಲ್ಲನೋ ಕೃಷ್ಣ ಒಲ್ಲನೋ ಕೃಷ್ಣ ಒಲ್ಲನೋ ಕೃಷ್ಣ ಒಲ್ಲನೋ. ತುಳಸಿ ಇಲ್ಲದ ಪೂಜೆ ಕೃಷ್ಣನಿಗೆ ಯಾವತ್ತೂ ಪ್ರಿಯವಲ್ಲವಂತೆ. ಅದಕ್ಕೋಸ್ಕರವೇ ಬಹುಶಃ ತುಳಸಿ ಎಂಬುದು ಒಂದು ವೈಜ್ಞಾನಿಕ ಗಿಡ ಕೂಡ ಹೌದು. ನಮ್ಮ ಮನೆ ಮುಂಭಾಗದಲ್ಲಿ ನಟ್ರೆ ನಮಗೆ ಯಾವುದೇ ವೈರಸ್ಗಳ ಕಾಟ ಬರುವುದಿಲ್ಲ ಅಂತ ವಿಜ್ಞಾನ ಕಂಡುಕೊಂಡಿದೆ. ಅಂತ ತುಳಸಿ ಎಲೆ ತುಳಸಿಯ ಮಾಲೆ ಕೊರಲು ಅಂತ ಕೃಷ್ಣನ ಕೊರಲಲ್ಲಿ ಯಾವಾಗಲೂ ತುಳಸಿ ಮಾಲೆ ಇರ್ತದಂತೆ. ಅಂತ ತುಳಸಿಯನ್ನು ಕುರಿತಾದಂಥ ಒಂದು ಹಾಡು ಕೇಳಿದ ನಂತರ ಈ ಕಾರ್ಯಕ್ರಮ ಮುಂದೆ ಒಂದು ಜಾನಪದ ಗೀತೆಗೆ ಬರ್ತಾ ಇದ್ದೇವೆ. ಭಕ್ತಿ ಗೀತೆಯ ನಂತರ ಭಾಗ್ಯದ ಬಳೆಗಾರ ಹೋಗಿ ಬಾ ತವರಿಗೆ ಅಂತ ಶಿಶುನಾಳ ಶರೀಫರ ಗೀತೆ. ಬಹುಶಃ ಹಿಂದಿನ ಕಾಲದಲ್ಲಿ ಬಳೆಗಾರ ಅಂತ ಹೇಳಿದ್ರೆ ಒಂದು ರೀತಿಯ ಪೋಸ್ಟ್ ಮ್ಯಾನ್ ಅಥವಾ ಕೆಲಸಗಳನ್ನು ಕೂಡ ಮಾಡ್ತಿದ್ದ, ಪೇದೆಯ ಕೆಲಸಗಳನ್ನು ಕೂಡ ಮಾಡ್ತಿದ್ರು. ಆ ತಾಯಿಯ ಮನೆಗೆ, ತವರು ಮನೆಗೆ ಹೋಗಿ ಬಳೆಯನ್ನು ಹಿಡಿದು ಮಾತ್ರವಲ್ಲ, ತಮ್ಮ ಮನೆಯ ವಿಚಾರವನ್ನು ಅಲ್ಲಿ ಕೊಂಡೋಗಿ ಕೊಡುವಂಥದ್ದು ಕೂಡ ಅವ್ರು ಮಾಡ್ತಿದ್ರು. ಅಂತ ಬಳೆಗಾರನ ಒಂದು ಜಾನಪದ ಶೈಲಿಯ ಗೀತೆ ಭಾಗ್ಯದ ಬಳೆಗಾರ ಹೋಗಿ ಬಾ ತವರಿಗೆ ಎಂಬ ಪ್ರಾರಂಭವಾಗುವಂಥ ಗೀತೆ. ಮೈಸೂರು ಮಲ್ಲಿಗೆಯ ಈ ಒಂದು ಗೀತೆ KS ನರಸಿಂಹಸ್ವಾಮಿಯವರು ರಚನೆ ಮಾಡಿದಂತಹ ಗೀತೆ. ಮೈಸೂರು ಮಲ್ಲಿಗೆಯಲ್ಲಿ ಆ ಗೀತೆ ಬಹಳಷ್ಟು ಜನರಿಂದ ಆ ಗೀತೆಯನ್ನು ಆಧರಿಸಿ ಒಂದು ಚಿತ್ರ ಕೂಡ ಆಗಿದೆ. ಮೈಸೂರು ಮಲ್ಲಿಗೆ ಅಂತ ಚಿತ್ರ ಈ ಒಂದು ಹಾಡನ್ನು ಕುರಿತಾದ ಕೆಲವು ಹಾಡನ್ನು ಕುರಿತಾದಂಥ ಈ ಸೇರಿಸಿ ಒಂದು ಚಿತ್ರವನ್ನು ಕೂಡ ಮಾಡಿದ್ದಾರೆ. ಮೈಸೂರು ಮಲ್ಲಿಗೆ, ಮೈಸೂರಿನ ಮಲ್ಲಿಗೆಯ ಲಾವಣ್ಯ ಅಪ್ಸರೆಯ ಚೆಲುವಿನಂತೆ ಅಂತ ಅದನ್ನು ಹಾಡಿದ್ದಾರೆ. ಅದು ಕವಿ ಯಾರೊಂದು ಕೇಳದೆ ಬಾಯಿಂದ ಬಾಯಿಗೆ ಬರೆದು ಬಂದ ಗೀತೆ ಅದು ಅಂತ ಕೂಡ ಜನರು ಅದನ್ನು ಆಡಿಕೊಂಡಿದ್ದಾರೆ. ಇಂತಹ KS ನರಸಿಂಹಸ್ವಾಮಿ ಅವರ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಭಾಗ್ಯದ ಬಳೆಗಾರ ಹೋಗಿ ಬಾ ತವರಿ. ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳಿಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ
ಮುತ್ತೈದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರಹಾಸಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರಹಾಸಿ ನಟ್ಟ ನಡುವೇನೆ ಪಗಡೆಯ ಆಡುತ್ತಾಳೆ ನಟ್ಟ ನಡುವೇನೆ ಪಗಡೆಯ ಆಡುತ್ತಾಳೆ ಅವಳಿ ಕಣೋ ನನ್ನ ಹಡೆದವ್ವ ಮುತ್ತೈದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಬಳೆಗಾರ ಹೋಗಿ ಬಾನು ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನು ತವರಿಗೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ ಅಚ್ಚ ಕೆಂಪಿನ ಬಾಳೆ ಹಸಿರು ಗೀರಿನ ಬಾಳೆ ನನ್ನ ಹಡೆದೋಗೆ ಬಲು ಆಸೆ ಬಳೆಗಾರ ನನ್ನ ಹಡೆದೋಗೆ ಬಲು ಆಸೆ ಬಳೆಗಾರ ಕೊಂಡೋಗೋ ನನ್ನ ತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರುಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಆ ಕನ್ನಡದ ಅದ್ವಿತೀಯ ಪ್ರೇಮ ಕವಿ KS ನರಸಿಂಹಸ್ವಾಮಿಯವರ ಭಾಗ್ಯದ ಬಳೆಗಾರ. ಬಹುಶಃ ನಾವು ಆ ಭಾಗವನ್ನು ಕೇಳ್ತಾ ಇದ್ರೆ ಯಾವುದೋ ಒಂದು ಊರಿನ ಒಂದು ಗ್ರಾಮ್ಯ ಭಾಗಕ್ಕೆ ನಾವು ಹೋದಂಥ ಅನುಭವ ನಮಗೆ ಆಗ್ತದೆ. ಆ ರೀತಿಯ ಸೊಗಡು, ಜನಪದ ಸೊಗಡನ್ನು KS ನರಸಿಂಹಸ್ವಾಮಿ ತಮ್ಮ ಹಾಡಿನಲ್ಲಿ ಪ್ರತಿಬಿಂಬಿಸಿದ್ದಾರೆ. ಅವರ ಹಾಡನ್ನು ನಿರೂಪಕರು ಹೇಳ್ತಾರೆ, ಪ್ರಥಮ ಓವರ್ನಲ್ಲಿ ಬಾರಿಸಿದ ಸಿಕ್ಸರುಗಳು ಅಂತ ಮೈಸೂರು ಮಲ್ಲಿಗೆಯ ನಿರೂಪಕರು ಹೇಳಿದ್ದಾರೆ. ಅಂತ KS ನರಸಿಂಹಸ್ವಾಮಿ ಅವ್ರ ಹತ್ರ ಒಬ್ಬರು ಪತ್ರಕರ್ತರು ಕೇಳ್ತಾರೆ, ನೀವೆಲ್ಲ ಜೀವನದಲ್ಲಿ ಸಂತೋಷಪಟ್ಟ ಕ್ಷಣ ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೈಸೂರಿನಲ್ಲಿ ಅವರು ಬಸ್ಸಲ್ಲಿ ಹೋಗ್ತಿದ್ದಾಗ ಒಬ್ಬ ಕಣ್ಣು ಕಾಣದವನು ಒಬ್ಬ ಹಾಡು ಹೇಳ್ತಿದ್ದಂತೆ. ಭಾಗ್ಯದ ಬಳೆಗಾರ ಅಲ್ಲ, ಹೆಂಡತಿಯೊಬ್ಬಳು ಮನೆಗಳಿಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ಹಾಡು ಹೇಳ್ತಿದ್ರು. ಅದನ್ನು ಕೇಳಿ ಇವರ ಬಳಿ ಬಂದು ಕೈ ಚಾಚ್ತಂತೆ, ಅವರ ಒಂದು 100 ರೂಪಾಯಿ ನೋಟ್ ತೆಗೆದು ಕೊಡ್ತಾರಂತೆ. ಅವನ ಜೀವನ ಇವನ ಹಾಡಿನಿಂದ ಆಗ್ತಾ ಇರುವಂಥ ನನಗೆ ಜೀವನದ ಧನ್ಯತೆಯನ್ನು ಕೊಟ್ಟಂಥ ಕ್ಷಣ ಅಂತ KS ನರಸಿಂಹಸ್ವಾಮಿ ಅವರು ಹಾಡಿನಲ್ಲಿ ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಅಂತಹ ಅದ್ವಿತೀಯ ಪ್ರೇಮ ಕೈವರು ಸಾವಿರಾರು ಗೀತೆಗಳನ್ನು ಅವರು ಹಾಡಿದ್ದಾರೆ. ಅಂಥ ಗೀತೆಗಳಲ್ಲಿ ಅತ್ಯಂತ ಜನಜನಿತವಾದ ಹಾಡು ಭಾಗ್ಯದ ಬಳೆಗಾರ, ಅದನ್ನು ಹಾಡಿದರು. ಇದೀಗ ಕಾರ್ಯಕ್ರಮದಲ್ಲಿ ಮುಂದೆ ಲಕ್ಷ್ಮೀನಾರಾಯಣರ ಪ್ರೀತಿ ಪ್ರೇಮ ಅಥವಾ ದಾಂಪತ್ಯ ಜೀವನ ಜಗತ್ತಿಗೆ ಆದರ್ಶ ಅಂತ ಆ ಲಕ್ಷ್ಮೀನಾರಾಯಣನ ದಾಂಪತ್ಯ ಜೀವನನ ದಾಸರು ಅತ್ಯಂತ ಸೊಗಸಾಗಿ ತಮ್ಮ ಪದ್ಯಗಳಲ್ಲಿ ಹಾಡುಗಳಲ್ಲಿ ಸಾಹಿತ್ಯಪೂರ್ವಕವಾಗಿ ಬಿಂಬಿಸಿದ್ದಾರೆ. ಅಂಥ ಒಂದು ಹಾಡು, ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು. ಆ ಕೃಷ್ಣ ಲಕ್ಷ್ಮೀನಾರಾಯಣನ ಪತ್ನಿ ಲಕ್ಷ್ಮಿ ಏನು ಧನ್ಯಳು, ಆ ನಾರಾಯಣನನ್ನು ಪೂಜಿಸ್ತಾ ಅವಳ ಕಾಲನ್ನು ಒತ್ತಿತ್ತಾ ಏನು ಧನ್ಯಳು ಅವಳ ಜೀವನ ಅಂತ ಹಾಡುವಂಥ ಆ ದಾಸರ ಗೀತೆಯನ್ನು ನಾವು ವಾಸುದೇವಾಚಾರ್ಯ ಧ್ವನಿಯಲ್ಲಿ ಕೇಳಿ ಆನಂದಿಸಿ, ಅವರು ಸಾರಂಗಪಾಣಿ ಅತ್ಯಂತ ಹಿರಿಯ ಸಂಗೀತಗಾರ ಸಾರಂಗಪಾಣಿಯನ್ನು ಗರಡಿಯಲ್ಲಿ ಬೆಳೆದಂಥವರು, ಅವರ ಶಿಷ್ಯರಾಗಿ ಬೆಳೆದಂಥವರು. ಅಂತಹ ಹಿರಿಯ ಕಲಾವಿದರ ಧ್ವನಿಯಲ್ಲಿ ಈಗ ಕೇಳಿ ಆನಂದಿಸೋಣ. ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು, ದಾಸರ ಗೀತೆ. नमस्तेस्तु महामाये श्रीपीठे सुरपूजिते
ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಲಕ್ಷ್ಮೀ ನಮೋಸ್ತುತೆ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಆ ಆ, ಆ, ಕೋಟಿ ಕೋಟಿ ನೃತ್ಯರಿರಲು ಆಟಕಾಂಬರನ ಸೇವೆ ಕೋಟಿ ಕೋಟಿ ನೃತ್ಯರಿರಲು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಸೇವಿಸುವಳು ಸಾಟಿ ಇಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಸೇವಿಸುವಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಆ, ಆ, ಆ,
ಲಕ್ಷ್ಮೀ ಮಾತ್ರ ಧನ್ಯಳಲ್ಲ ನಮ್ಮೆಲ್ಲರನ್ನ ಧನ್ಯತೆಯನ್ನ ಭಾವಕ್ಕೆ ಕಂಡೊಯ್ದಂತಹ ವಾಸುದೇವಾಚಾರ್ಯ ವಂದನೆಗಳು. ಬಹುಶಃ ಪುರಂದರದಾಸರು ಈ ನಾಡಿಗೆ ನೀಡಿದಂತಹ ಕೊಡುಗೆ ಅಪಾರವಾದದ್ದು. ಸುಮಾರು 75,000ಗಳಷ್ಟು ಗೀತೆಯನ್ನು ಅವರು ನೀಡಿದ್ದಾರೆ. ಅತ್ಯಂತ ಜಿಪುಣ ವ್ಯಾಪಾರಿ ಶ್ರೀನಿವಾಸ ನಾಯಕನಾಗಿ ತಂತ್ರ ವಿಠಲನನ್ನು ವಿಠಲ ಅವರಿಗೆ ಒಲಿದು ತದನಂತರ ಪುರಂದರದಾಸರಾಗಿ ಮಾರ್ಪಾಡು ಹೊಂದಿ ವಿಠಲನ ಪರಮ ಭಕ್ತರಾಗಿ ಸಹಸ್ರಾರು ಗೀತೆಗಳನ್ನು ನೀಡಿ ಭಾರತೀಯ ಭಕ್ತಿ ಪಂಥಕ್ಕೆ ನೀಡಿದ ಕೊಡುಗೆ ಅನನ್ಯ. ಆ ಗೀತೆಯ ನಂತರ ಇದೀಗ ಮತ್ತೊಮ್ಮೆ ಜಾನಪದ ಸೊಗಡನ್ನ ಚೆಲ್ಲುವಂತಹ ಒಂದು ಹಾಡು ತರವಲ್ಲ ತಗಿ ನಿನ್ನ ತಂಬೂರಿ. ಕೇರಳದ ನಮ್ಮ ಕರ್ನಾಟಕದಲ್ಲಿ ಜನಪದ ಗೀತೆಯಲ್ಲಿ ಸಿ ಅಶ್ವಥ್ರವರ ಧ್ವನಿ ಬಹುಶಃ ಬಹಳಷ್ಟು ಡಿಫ್ರೆಂಟ್ ಆದಂಥ ಧ್ವನಿ. ಅವರ ಧ್ವನಿಯನ್ನು ಹೋಲುವಂಥ ಧ್ವನಿಗಳು ಬಹಳ ಕಡಿಮೆ. ಜನಪದ ಸೊಗಡಿಗೆ ಅತ್ಯಂತ ಸೂಟ್ ಮಾಡಿದಂತಾಗಿ ಆ ಹಾಡು ಅವರ ಧ್ವನಿ ಸಿರಿ ಸಿ ಅಶ್ವಥ್ರವರದು. ಅವರಿಂದಲೇ ಶಿಶುನಾಳ ಶರೀಫರ ಗೀತೆಗಳು ಜನಜನಿತವಾದದ್ದು. ಬಹುಶಃ ಸಾವಿರಾರು ಗೀತೆಗಳನ್ನು ಅವರು ಶಿಶುನಾಳ ಶರೀಫರ ಜನಪದ ಗೀತೆಗಳನ್ನು ಹಾಡಿ ಧ್ವನಿ ಸುರುಳಿಯ ಮುಖಾಂತರ ಜನಮಾನಸದಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂಥವರು ಸಿ ಅಶ್ವಥ್ರವರು. ಅವರು ಹಾಡಿದಂಥ ಒಂದು ಅತ್ಯಂತ ಫೇಮಸ್ ಗೀತೆ ತರಬಲ್ಲ ತಗಿ ನಿನ್ನ ತಂಬೂರಿ, ಒಂದು ಜನಪದ ಗೀತೆಯನ್ನು ಕೇಳಿ ಆನಂದಿಸಿ. ಗೋಪಾಲಕೃಷ್ಣ ಅವರ ಧ್ವನಿ ಸಿರಿಯಲ್ಲಿ. ರೇ 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 ರಾ. ರೇ 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 ರಾ. ರೇ 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 ರಾ. ರೇ ರೇ ರಾ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ. ಬರಿದೆ ಬಾರಿಸದಿರು ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಮದ್ದಾಲಿ ದನಿಯೊಳು ತಂಬೂರಿಯಾದ ತಿದ್ದಿ ನುಡಿಸಬೇಕು ತಂಬೂರಿ. ಮದ್ದಾಲಿ ದನಿಯೊಳು ತಂಬೂರಿಯಾದ ತಿದ್ದಿ ನುಡಿಸಬೇಕು ತಂಬೂರಿ. ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಬುದ್ಧಿವಂತಗೆ ತಕ್ಕ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿ ಸ್ವರ ಕುಶಲರಿಗೊಪ್ಪುವ ತಂಬೂರಿ. ಹಸನಾದ ಮ್ಯಾಳಕ್ಕೆ ತಂಬೂರಿ ಇದು ಕುಶಲರಿಗೊಪ್ಪುವ ತಂಬೂರಿ. ಶಿಶುನಾಳಧೀಶನ ಓದು ಪುರಾಣದಿ ಶಿಶುನಾಳಧೀಶನ ಓದು
ಬರದೆ ಬಾರಿಸದಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಬಾರಿಸದಿರು ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ರೇ 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 ರಾ. ರೇ 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 ರಾ. ರೇ 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 ರಾ. ರೇ 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 ರಾ. ಸಂಗೀತಕ್ಕೆ ಜಾತಿ ಧರ್ಮಗಳ ಭೇದ ಇಲ್ಲ ಅಂತ ಹೇಳಿದಕ್ಕೆ ಶಿಶುನಾಳ ಶರೀಫರ ಒಂದು ಆದರ್ಶ ಉದಾಹರಣೆ. ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಹಲವಾರು ಗೀತೆಗಳ ಮುಖಾಂತರ ಗೋವಿಂದ ಭಟ್ಟರ ಶಿಷ್ಯನಾಗಿ ಭಕ್ತಿ ಪಂಥಕ್ಕೆ ನೀಡಿದಂಥ ಜಾನಪದ ಸೊಗಡಿನ ಗೀತೆಗಳು ಹಲವಾರು. ಅದರ ಮುಖಾಂತರ ಜನಮಾನಸದಲ್ಲಿ ಆಧ್ಯಾತ್ಮಿಕದ ಕಂಪನ್ನು ಮೂಡಿಸಿದವರು ಶಿಶುನಾಳ ಶರೀಫರು. ಅವರ ಈ ಒಂದು ಅತ್ಯಂತ ಜನಜನಿತ ಗೀತೆಯ ನಂತರ ಇದೀಗ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ದಾಸರ ಗೀತೆ ಆವ ಕುಲವೋ ರಂಗ, ರಂಗನಿಗೆ ಯಾವುದೇ ಕುಲ ಇಲ್ಲ. ಅಂತರಂಗ ಬಹಿರಂಗ ಎರಡಲ್ಲೂ ರಂಗ ಇದ್ದಾನೆ. ಅಂತರಂಗದಲ್ಲಿಯೂ ರಂಗ ಇದ್ದಾನೆ, ಬಹಿರಂಗದಲ್ಲಿಯೂ ರಂಗ ಇದ್ದಾನೆ. ಅಂತರಂಗವನ್ನ ಎಲ್ಲರಲ್ಲಿ ಕಾಣುವಂತ ಭಾವ ನಮ್ಮಲ್ಲಿ ಬಂದ್ರೆ ಎಲ್ಲರೂ ನಾವು ದೇವರನ್ನು ಕಾಣುವಂಥದ್ದು. ಯಾವ ಕುಲವೋ ರಂಗ ಅಂತ ಹೇಳುವಂತ ಒಂದು ದಾಸರ ಗೀತೆ ಇದೀಗ ಗೋಪಾಲಕೃಷ್ಣಾಚಾರ್ಯರ ಧ್ವನಿ ಸಿರಿಯಲ್ಲಿ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು. ಗೋವ ಕಾಯುವ ಕೊಲ್ಲರಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ ಆವ ಕುಲವೋ, ಆವ ಕುಲವೋ ರಂಗ ಅರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಹೂಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ ಹೂಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳದನದಿ ವರಳ ನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋದನಂತೆ ಆವ ಕುಲವೋ, ಆವ ಕುಲವೋ ರಂಗ ಅರಿಯಲಾಗದು. ಗೊಲ್ಲತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ, ಗೊಲ್ಲ
ಸತಿಯರ ಮನೆಯ ಪುತ್ತು ಕಳ್ಳತನವ ಮಾಡಿದನಂತೆ ಒಲ್ಲದ ಪೂತನಿ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಆವಕುಲವೋ ಆವಕುಲವೋ ಅರಿಯಲಾಗದು. ಕರಳಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಹಿರೇಳು ಲೋಕದ ಒಡೆಯನಂತೆ ಧರಣಿಯನ್ನು ಬೇಡಿದನಂತೆ ಹಿರೇಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡದಲ್ಲಿ ನಿಂದನಂತೆ ಒಡೆಯ ಮಾಧ್ವರಿಗೊಲಿದನಂತೆ ಹೊಡೆಯ ಹಯವದನಂತೆ ಆವಕುಲವೋ ರಂಗ ಅರಿಯಲಾಗದು ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಕೊಲ್ಲರಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ ಆವಕುಲವೋ ರಂಗ ಅರಿಯಲಾಗದು ಅರಿಯಲಾಗದು ಅರಿಯಲಾಗದು. ದಶ ಅವತಾರಗಳ ಮೂಲಕ ಜಗವನ್ನು ರಕ್ಷಿಸಿದಂತಹ ಅಸುರ ಶಕ್ತಿಯನ್ನ ನಿರ್ನಾಮಗೈದು ಜಗತ್ತನ್ನು ರಕ್ಷಿಸಿದಂಥ ಮಹಾನುಭಾವ ಶ್ರೀಕೃಷ್ಣ. ಆ ಕೃಷ್ಣನ ದಾಸರ ಗೀತೆಯ ನಂತರ ಈಗ ಶ್ರುತಿಯವರು ಪಾಯೋಜಿಮಯನ ಎಂಬ ಹಿಂದಿ ಗೀತೆಯನ್ನು ಹಾಡ್ತಾರೆ. ಆಮೇಲೆ ನನ್ನ ಕೊನೆ ಗೀತೆ ಭೈರವಿ ರಾಗದಲ್ಲಿ ಒಂದು ತಂಬೂರಿ ಮೀಟಿದ ಹಾಡ್ತಾ ಈ ಕಾರ್ಯಕ್ರಮ ಮುಕ್ತಾಯ ಕೊಡ್ತಾ ಇದ್ದೀನಿ. ಒಂದು ಮೀರಾ ಭಜನ್ ಭಕ್ತಿ ಸಾಮ್ರಾಜ್ಯಕ್ಕೆ, ಭಕ್ತಿ ಸಾಹಿತ್ಯಕ್ಕೆ ಮೀರಾ ದೇವಿಯವರು ಕೊಟ್ಟಂತಹ ಕೊಡುಗೆ ಅಪಾರ. ಗಿರಿಧರನಾಗಿ ತನ್ನ ಇನಿಯನಾಗಿ ಕೃಷ್ಣನನ್ನ ಕಂಡು ತನ್ಮಯತೆಯಲ್ಲಿ ಮರೆತು ಹಾಡಿದಂಥ ಹಾಡುಗಳು ಅನೇಕ. ಭಕ್ತಿಗೆ ಇನ್ನೊಂದು ಹೆಸರೇ ನೀರ ಅಂತ ಹೇಳ್ಬೋದು. ಅದಕ್ಕಾಗಿ ಲೋಗ ಕಹತೆ ಹೇ ಕೃಷ್ಣ ಸುನತೆ ನಹಿ ಲೇಕಿನ್ ಮೀರಾಕೆ ಜೈಸೆ ತುಮ್ ಗಾತೆ ನಹಿ ಅಂತ ಹೇಳ್ತಾರೆ. ಮೀರಾ ರೀತಿಯಲ್ಲಿ ಹಾಡಿದ್ರೆ ಕೃಷ್ಣ ಒಲಿದೇ ಒಲಿತೇನೆ ಎಂಬ ಒಂದು ಭಾವ ಜನಗಳಲ್ಲಿದೆ. ಆ ರೀತಿಯಲ್ಲಿ ಒಂದನ್ನೇ ತಾನು ಮರೆತು ಮೀರಾ ಹಾಡ್ತಿದ್ರಂತೆ ಅಂತ ಒಂದು ಮೀರಾ ಭಜನ್ ಕೇಳಿ. ಶ್ರುತಿ ಸೋಮೇಶ್ವರವರ ಧ್ವನಿಶ್ರೀ. वस्तु मालिक
ಬಾಂಧವರಿಗೆ ನನ್ನ ನಮಸ್ಕಾರ. ಈ ಒಂದು ಅಮೂಲ್ಯವಾದ ಸಂದರ್ಭ ನನಗೆ ಈ ಒಂದು ಕಾರ್ಯಕ್ರಮ ಸಿಕ್ಕಿದ್ದು ಬಹಳ ಖುಷಿಯ ವಿಷಯ. ಯಾಕೆಂದರೆ ನಾನು ಆದಿಕ್ಷೇತ್ರದ ಮನೆತವನಾಗಿದ್ದು ಅಲ್ಲಿ ನನಗೆ ಈ ಒಂದು ಕ್ಷೇತ್ರಕ್ಕೆ ಬರುವಂಥ ಭಾಗ್ಯ ಬಂತು. ಶ್ರೀಯುತ ದಿನಕರ ಹೊಸಂಗಡಿ ಹಾಗೆ ಪದ್ಮನಾಭ ಕಡಪರ ಇವರ ಮೂಲಕ ನನಗೆ ಇಲ್ಲಿ ಬರುವಂಥ ಒಂದು ಭಾಗ್ಯ ಸಿಕ್ತು. ಅವರಿಗೆ ನಾನು ಎಂದೂ ಚಿರಋಣಿ ಇಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟದಕ್ಕಾಗಿ. ಈ ಇನ್ನೊಂದು ನಮ್ಮ ಕೊನೆಯ ಹಾಡಿನ ತನಕ ಹಾಡು ಮುಗಿಸ್ತಾ ಇದ್ದೀನಿ. ಈಗ ಪರಿಚಯ ಮಾಡ್ತಾ ಇದ್ದೇನೆ ನಮ್ಮ ಕಲಾವಿದರದ್ದು. ಮತ್ತೊಮ್ಮೆ ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸ್ತಾ ಕ್ಷೇತ್ರದ ಭರಣ ಸಮಿತಿ ಹಾಗೂ ಇನ್ನಿತರ ಬ್ರಹ್ಮಕಲಶ ಸಮಿತಿ ಎಲ್ಲ ಭಾರವಾಹಿಗಳಿಗೆ ಇದುವರೆಗೆ ನಮ್ಮೊಂದಿಗಿದ್ದಂಥ ಶ್ರೋತೃ ವರ್ಗದ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ವಂದಿಸ್ತಾ ನಮ್ಮ ಕಲಾವಿದರ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರಧಾನವಾಗಿ BP ಗೋಪಾಲಕೃಷ್ಣ ಆಚಾರ್ಯ ಮಂಗಳೂರು, ಈ ಊರಿನವರೇ, ಕಾಸರಗೋಡಿನ ಜಿಲ್ಲೆಯವರಾಗಿಕೊಂಡು ಇದೀಗ ನಿವೃತ್ತ ಜೀವನವನ್ನು ಮಂಗಳೂರಲ್ಲಿ ಕಲಿತಾ ಇದ್ದಾರೆ. ಸಂಗೀತದ ಕ್ಲಾಸನ್ನು ಅಥವಾ ತರಗತಿಗಳನ್ನು ನಡೆಸ್ತಾ ಸಾರ್ವಜನಿಕವಾದ ಕಾರ್ಯಕ್ರಮ ಕೊಡುತ್ತಾ 1200ಕ್ಕಿಂತಲೂ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟು ಜನಮನವನ್ನು ರಂಜಿಸಿದಂತಹ ಹಿರಿಯ ಕಲಾವಿದ BP ಗೋಪಾಲಕೃಷ್ಣ ಆಚಾರ್ಯ ಅವರು. ಜೊತೆಗೆ ಇನ್ನೊಬ್ಬರು ಕಲಾವಿದರು ವಾಸುದೇವಾಚಾರ್, ಹಿರಿಯ ಸಂಗೀತಗಾರ ಸಾರಂಗಪಾಣಿಯವರ ಗರಡಿಯಲ್ಲಿ ಪಳಗಿದಂಥ ಗಾಯಕರು, ಉತ್ತಮ ಜ್ಞಾನ ಇದ್ದಂಥ ವಾಸುದೇವಾಚಾರ್ಯವರು. ಇನ್ನೊಬ್ಬರು ಹೆಸರೇ ಶ್ರುತಿ, ಉತ್ತಮ ಶ್ರುತಿಯನ್ನು ನೀಡಿಸಿದ್ದ ಮೂಲಕ ಶ್ರುತಿ ಲಯ ಇದ್ದು ಹಾಡಿದಂಥ ಉತ್ತಮ ಗಾಯಕಿ, ಉದಯೋನ್ಮುಖ ಗಾಯಕಿ, ಬಹಳಷ್ಟು ಅವಳಿಗೆ ಒಂದು ಫ್ಯೂಚರ್ ಇದೆ ಅಂಥ ಒಂದು ಉತ್ತಮ ಗಾಯಕಿ ಶ್ರುತಿ ಸೋಮೇಶ್ವರವರು. ಜೊತೆಯಲ್ಲಿ ಹಾರ್ಮೋನಿಯಂನಲ್ಲಿ ರವಿರಾಜ್ ಉಜಿರೆ ಅವರು, ಅವರನ್ನು ಪರಿಚಯಿಸೋದು ಬಹಳ ಖುಷಿ ಆಗ್ತಾ ಇದೆ. ಸಂಗೀತ ನಿರ್ದೇಶಕರು, ಹಲವಾರು ಸಾವಿರಕ್ಕಿಂತಲೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಸಂಗೀತ ನಿರ್ದೇಶಕನ ಸ್ಥಾನವನ್ನು ಅಲಂಕರಿಸಿದಂತಹ ಹಾರ್ಮೋನಿಯಂನಲ್ಲಿ ಇವತ್ತು ರಂಜಿಸಿದಂಥ ರವಿರಾಜ್ ಉಜಿರೆ ಅವರು. ಗಾಯಕರು ಕೂಡ ಅವರು ಉತ್ತಮ ಗಾಯಕರು, ವಾಗ್ಗೇಯಕಾರ ಅಂತ ಹೇಳ್ಬೋದು. ಹಾಗೆ ಕಿರಣ್ ಕುಮಾರ್ BC ರೋಡ್ ತಬ್ಲಾ ಮಾಂತ್ರಿಕ, ಒಂದು ಪಕ್ಕವಾದ್ಯ ಅಲ್ಲ ಪಕ್ಕವಾದ್ಯ ಇದು, ಅವರು ಪಕ್ಕವಾದ್ಯಕರಾಗಿ ಈ ಒಂದು ರಂಜಿಸಿದ್ದಾರೆ. ತಬ್ಲಾ ಸಾತಾಗಿ ಕಿರಣ್ ಕುಮಾರ್ BC ರೋಡ್ ಅವರು. ಇನ್ನು ತಾಳದಲ್ಲಿ ನಮಗೆ ತಾಳ ಇಲ್ಲದ್ರೆ ಗಾಯನಕ್ಕೆ ತುಂಬ ಕಷ್ಟ ಆಗ್ತದೆ. ತಾಳದಲ್ಲಿ ಸಹಕರಿಸಿದವರು ಶ್ರೀ ಪ್ರಕಾಶ್ ಮಂಗಳೂರು ಮತ್ತು ಸೃಜನ್ ಪೊಳಲಿಯವರು. ಪ್ರಕಾಶ್ ಮಂಗಳೂರು ಹಿರಿಯವರು, ಸೃಜನ್ ಯುವ ಗಾಯಕ, ಯುವ ಕಲಾವಿದ. ಇವರನ್ನೆಲ್ಲರನ್ನ ನಾವು ಪರಿಚಯ ಮಾಡ್ಕೊಂಡು ಈ ಎಲ್ಲ ಕಲಾವಿದರಿಗೂ ನಿಮ್ಮ ಆಶೀರ್ವಾದ ಅನುಗ್ರಹ ಇರಲಿ ಅಂತ, ತಾಯಿ ಅನುಗ್ರಹ ಇರಲಿ ಅಂತ. ಜೊತೆಗೆ ಕಾರ್ಯಕ್ರಮ ನಿರೂಪಣೆ ಗಂಗಾಧರ್ ಕೊಂಡೆಯವರು, ನ್ಯಾಯವಾದಿ ಮಂಗಳೂರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ BP ಗೋಪಾಲಕೃಷ್ಣ ಆಚಾರ್ಯ ಬಳಗದವರು ಇರಲಿ ಅಂತ ಆಶಿಸ್ತಾ ವಂದನೆಗಾಗಿ ದಿನಕರ್ ಮಂಜೇಶ್ವರ ಅವರಿಗೆ ಕೊನೆಯ ಮಾತು. ಕೊನೆಯ ಗಳಿಗೆಯಲ್ಲಿ ನನ್ನ ಆತ್ಮೀಯ ಮಿತ್ರರಾದ ಗಂಗಾಧರ್ ಅವರು ನನಗೆ ಭೇಟಿಯಾದರು. ಅವರ ಒಂದು ಸೇವೆ ಇವತ್ತು ನನಗೆ ಸಿಕ್ಕಿತು. ಬಹಳ ವರ್ಷದಿಂದ ನಾವು ಹೀಗೆ ನಿರೂಪಣೆಯಲ್ಲಿ ನನ್ನ ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ನನಗೂ ಅವರಿಗೂ ಬಹಳ 10-20 ವರ್ಷಗಳಿಂದ ದೂರ ಇದರಿಂದ ಆಗಲಿಲ್ಲ. ಆದರೆ ಇವತ್ತೊಂದು ಸಂದರ್ಭ ಸಿಕ್ತು. ಹಾಗಾಗಿ ಅವರಿಗೆ ನನ್ನ ಧನ್ಯವಾದ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಉತ್ತಮ ಧ್ವನಿಯನ್ನು ಒದಗಿಸಿದಂಥ ಶಬರಿ ಜಯೇಶ್, ಈ ಸೌಂಡ್ ಇಂಜಿನಿಯರ್ ಮತ್ತು ಅವರ ಬಳಗದವರಿಗೂ ಪ್ರತಿಯೊಬ್ಬ ಶ್ರೋತೃ ವರ್ಗದವಳಿಗೂ ನಮ್ಮ ಹೃತ್ಪೂರ್ವಕ ವಂದನೆ ಸಲ್ಲಿಸ್ತೇವೆ. ನಮ್ಮ ಉಸಿರು ಅಂತ ಹೇಳಿದರೆ ಈ ಧ್ವನಿ ವರ್ಧಕದವರು, ಅವರಿಗೆ ನಿಜವಾಗಿ ಸಾವಿರಾರು ವಂದನೆಗಳು. ಇಷ್ಟ ಒಂದು ಧ್ವನಿವರ್ಕ ನಾನು ಸದ್ಯ ಇಲ್ಲಿ ಹಾಡಲಿಲ್ಲ, ನಾನು ಬಹಳ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು. ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಭರಣಿ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಬಹುಶಃ ಅವರ ಮನೆತನ ಕನಿಲಕ್ಕೆ ಸಂಬಂಧಪಟ್ಟದ್ದು ಅಂತ ಅವರು ಹೇಳಿದ್ದಾರೆ. ಅವರ ತಾಯಿಯ ಹುಟ್ಟೂರು ಕನಿಲ ಕ್ಷೇತ್ರದ ಪರಿಸರ. ಅದರಿಂದಾಗಿ ಇವತ್ತು ಭರಣಿ ಮಹೋತ್ಸವದ ಮತ್ತು ಬ್ರಹ್ಮಕಲಶೋತ್ಸವದ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮ ಪ್ರಸ್ತುತಪಡಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಅದು ಅವರ ಭಾಗ್ಯ. ನಾವು ಅವರ ಹತ್ರ ವಿನಂತಿಸಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ. ನಿಜವಾಗಿ ಅವರು ಸೇವಾ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಕರತಾಡನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಯಾಕಂದರೆ ಅವರ ಈ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ ಎಲ್ಲವನ್ನು ಇಲ್ಲಿ ಶ್ರೋತೃಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ಆದರೆ ದೂರದಿಂದ ಕೆಲವರು ಆಲಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಕುಳಿತಂಥ ಬೆರಳೆಣಿಕೆಯ ಪ್ರೇಕ್ಷಕರು ನಿಮ್ಮ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮೆಚ್ಚಿದ್ದಾರೆ. ಅದು ಖಂಡಿತ. ನನ್ನಲ್ಲಿ ಕೂಡ ಕೆಲವರು ಅದರ ಬಗ್ಗೆ ಹೇಳಿದರು. ಭಾಳ ಸುಂದರ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ. ಕೆಲವರಿಗೆ ಎಲ್ಲರಿಗೆ ಎಲ್ಲ ಯೋಗ ಸಿಕ್ಕುವುದಿಲ್ಲ, ಕೇಳುವಂಥದ್ದು, ನೋಡುವಂಥದ್ದು, ಆಲಿಸುವಂಥದ್ದು, ಅದೆಲ್ಲ ಕೆಲವರಿಗೆ ಮಾತ್ರ ಸಿಗುವುದು. ಅದರಿಂದಾಗಿ ಜನ ಇಲ್ಲ ಅಂತ ವಿಚಲಿತರಾಗೋದು ಬೇಡ. ನೀವು ಜನ ಇದ್ದರೂ ಇಲ್ಲದಿದ್ದರೂ ಭಾಳ ಸುಂದರವಾಗಿ ಆ ತಾಯಿಗೆ
ತಮ್ಮ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಿದ್ದೀರಿ. ಅದಕ್ಕಾಗಿ ಆ ಮಹಾತಾಯಿ ತಮಗೆಲ್ಲರಿಗೂ ಖಂಡಿತವಾಗಿ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯ ಜೀವನವನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆ, ಮನದಾಳದ ಪ್ರಾರ್ಥನೆ ನಮ್ಮದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಪ್ರಸ್ತುತಪಡಿಸಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ಇವರು ನಮ್ಮ BP ಗೋಪಾಲಕೃಷ್ಣ ಅವರು ಬೆಂಗಳೂರಿನಲ್ಲಿ ಅನೇಕ ಕಾರ್ಯಕ್ರಮ, ಸಾವಿರಾರು, ಇವರು ಹೇಳಿದರು, ಸಾವಿರಾರು ಕಾರ್ಯಕ್ರಮಗಳನ್ನು ನಡೆಸಿದವರು. ಎದೆ ತುಂಬಿ ಆಡುವಿನೋ ಅಂತ ಒಂದು ಕಾಲದಲ್ಲಿ ETVಯಲ್ಲಿ ಕಾರ್ಯಕ್ರಮ ಬರ್ತಾ ಇತ್ತು. SP ಬಾಲಸುಬ್ರಹ್ಮಣ್ಯ ನಡೆಸ್ತಾ ಇದ್ದ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಓರ್ವ ಗಾಯಕರು ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಆಡ್ತಾರೆ ಅಂದರೆ ನಮಗೆಲ್ಲ ಹೆಮ್ಮೆಯ ವಿಚಾರ. ಮಾತ್ರವಲ್ಲ, ಅವರು ಅನೇಕರಿಗೆ ಸಂಗೀತ ಪಾಠವನ್ನು ಕಲಿಸಿಕೊಡುವವರು ಕೂಡ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ, ಎಲ್ಲ ಸಮಿತಿಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಮ್ಮ ಕ್ಷೇತ್ರ ಸಮಿತಿಯ ಸದಸ್ಯರಾದ ಶ್ರೀಯುತ ಗಂಗಾಧರ ದುರ್ಗಿಪಾಳ್ ಅವರು ಬಂದು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸ್ವರಾರ್ಪಣೆಯಿಂದ ತಾಯಿ ಅನುಗ್ರಹಿತರಾಗಿ ಅವರ ಮುಂದಿನ ಜೀವನ ಒಳ್ಳೆಯದಾಗಲಿ, ಎಲ್ಲ ಕಲಾವಿದರ ಜೀವನ ಉಜ್ಜೀವನ ಆಗಲಿ ಅಂತ ಸನ್ಮಾನಗಳಾಗಿ ಅಂತ ಭಾವಿಸ್ತಾ, ಈ ಅವಕಾಶವನ್ನು ನೀಡಿದಂತಹ ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಅವರಿಗೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ, ಉತ್ತಮವಾಗಿ ಧನ್ಯವಾದ ನೀಡಿದಂಥ ದಿನಕರ್ ಅವರಿಗೆ ಕೂಡ, ನಮ್ಮ ಆತ್ಮೀಯರ ದಿನಕರ್ ಅವರಿಗೆ ಕೂಡ ವಂದನೆಗಳು. ಧನ್ಯವಾದಗಳು. ಈ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಸುಂದರವಾಗಿ ಬರಬೇಕಾದ್ರೆ ನಿರೂಪಕರ ಪಾತ್ರ ಅತ್ಯಂತ ಮುಖ್ಯ. ಇವತ್ತು ಬಹುಶಃ ಗೋಪಾಲಕೃಷ್ಣ ಅವರ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಿರೂಪಕರಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ಇಲ್ಲಿ ಅಂತಲ್ಲ, ಯಾವ ಕಾರ್ಯಕ್ರಮ ಆದರೂ ಲೀಲಾಜಾಲವಾಗಿ ನಿರೂಪಣೆ ಮಾಡುವವರು ಅಂತ ಒಂದು ಅದ್ಭುತ ಸಾಮರ್ಥ್ಯ ಅವರಲ್ಲಿದೆ. ಅದೊಂದು ಪ್ರತಿಭೆ. ಮಾತ್ರವಲ್ಲ, ಹರಿಕಥಾ ಸತ್ಸಂಗ ಕೂಡ ನಡೆಸುವವರು. ಅದರಿಂದಾಗಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಗಂಗಾಧರ್ ಕೊಂಡೆಯವರು, ನ್ಯಾಯವಾದಿಗಳು, ಮಂಗಳೂರು, ಅವರಿಗೆ ಕೂಡ ಶಾಲು ಹೊದಿಸಿ ಗೌರವಾರ್ಪಣೆ. ಧನ್ಯವಾದಗಳು ಸರ್. ವಂದನಾರ್ಪಣೆ ಕಾರ್ಯಕ್ರಮವನ್ನು ನೀಡಿದಂತಹ ದಿನಕರ್ ಹೊಸಂಗಡಿ ಅವರಿಗೆ ವಂದನೆ ಸಲ್ಲಿಸ್ತಾ, ಕಾರ್ಯಕ್ರಮದ ಕೊನೆಯ ಗೀತೆ, ಉತ್ತರಾದಿ ಸಂಗೀತದಲ್ಲಿ ಕೊನೆಗೆ ಹಾಡುವಂಥ ಗೀತೆ ರಾಗ ಭೈರವ ರಾಗ. ಭೈರವ ರಾಗದಲ್ಲಿ ಕೊನೆಗೊಳಿಸುವಂಥದ್ದು. ದಕ್ಷಿಣಾದಿಯಲ್ಲಿ ಆದರೆ ಬೇರೆ ರಾಗದಲ್ಲಿ ಹಾಡ್ತಾರೆ. ಉತ್ತರಾದಿಯಲ್ಲಿ ಭೈರವ ರಾಗವನ್ನು ಕೊನೆಯಲ್ಲಿ ಹಾಡುವಂಥದ್ದು. ಈ ಭೈರವ ರಾಗದಲ್ಲಿ ತಂಬೂರಿ ಮೀಟಿದ ಅತ್ಯಂತ ಜನಜನಿತವಾದಂಥ ಹಾಡು, ಉತ್ತಮ ಒಂದು ಜೋಶ್ ನೀಡುವಂಥ ಹಾಡು ಕೂಡ ಅದು. ತಂಬೂರಿ ಮೀಟಿದವ ದಾಸರ ಗೀತೆ ಈಗ BP ಗೋಪಾಲಕೃಷ್ಣ ಆಚಾರ್ಯವರ ಧ್ವನಿ ಸಿರಿಯಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರಲಿದೆ. ಎಲ್ಲ ಬಂಧುಗಳು, ಸಂಖ್ಯೆ ಜಾಸ್ತಿ ಅಲ್ಲ, ಶ್ರೋತೃಗಳ ಸಂಖ್ಯೆ ನಮಗೆ ಮುಖ್ಯ ಅಲ್ಲ, ಅವರ ಆಸಕ್ತಿ ಮುಖ್ಯ. ಸಂಖ್ಯೆ ಕಡಿಮೆ ಇದ್ರೂ ಕೂಡ ಅವರ ಆಸಕ್ತಿ ಬಹಳಷ್ಟಿದೆ. ಇದ್ದಂಥವ್ರು ಬಹಳ ಉತ್ತಮವಾಗಿ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಮತ್ತೆ ಮತ್ತೆ ನಿಮ್ಮ ಸಹಕಾರ ಇರಲಿ ಅಂತ ಆಶಿಸ್ತಾ, ಮಾತೆಯ ಅನುಗ್ರಹ ಇರಲಿ, ಎಲ್ಲ ದೇವರುಗಳಿಗೂ ಅನುಗ್ರಹ ಇರಲಿ ಅಂತ ಆಶಿಸ್ತಾ, ಕೊನೆಯ ಗೀತೆಯನ್ನು ಮಾತೆಯ ಚರಣಾರವಿಂದಗಳಿಗೆ ಸಮರ್ಪಿಸಲಿದ್ದಾರೆ GK ಗೋಪಾಲಕೃಷ್ಣ ಆಚಾರ್ಯ ಅವರು. ತಂಬೂರಿ ಮೀಟಿದವ ಎಂಬ ದಾಸರ ಗೀತೆಯ ಮೂಲಕ. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ, ತಾಳವ ತಟ್ಟಿದವ, ಸುರರುಳು ಸೇರಿದವ, ತಾಳವ ತಟ್ಟಿದವ, ಸುರರುಳು ಸೇರಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಗೆಜ್ಜೆಯ ಕಟ್ಟಿದವ, ಕಳರೆದೆಯ ಮೆಟ್ಟಿದವ, ಗೆಜ್ಜೆಯ ಕಟ್ಟಿದವ, ಕಳರೆದೆಯ ಮೆಟ್ಟಿದವ, ಗಾಯನ ಪಾಡಿದವ, ಗಾಯನ ಪಾಡಿದವ, ಹರಿಮೂರ್ತಿ ನೋಡಿದವ, ಗಾಯನ ಪಾಡಿದವ,
ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ಪಾಡಿದವ ವಿಠಲನ ನೋಡಿದವ ಪುರಂದರ ವಿಠಲನ ನೋಡಿದವ ವಿಠಲನ ನೋಡಿದವ ವಿಠಲನ ಪಾಡಿದವ ವಿಠಲನ ನೋಡಿದವ ವಿಠಲನ ಪಾಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ತಂಬೂರಿ ಮೀಟಿದವ ಭವಾದಿ ದಾಟಿದವ ತಂಬೂರಿ ಮೀಟಿದವ ಭವಾದಿ ದಾಟಿದವ ತಂಬೂರಿ ಮೀಟಿದವ ಭವಾದಿ ದಾಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾದಿ ದಾಟಿದವ ತಂಬೂರಿ ಮೀಟಿದವ ಭವಾದಿ ದಾಟಿದವ ವಿಠಲ 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 ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ವಿಠೋಬ ವಿಠಲ 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 ವಿಠೋಬ ವಿಠಲ 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 ಪುರಂದರ ವಿಠಲ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಎಲ್ಲರಿಗೂ ಆ ಸರ್ವಶಕ್ತ್ಯಾತ್ಮಿಕೆ ಆದಿಶಕ್ತ್ಯಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಕನಿಲ ಭಗವತಿ ಮಾತೆ ಸುಖವನ್ನು ನೀಡಲಿ. ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡುವಂಥ ಅವಕಾಶ ಮಾತೆ ನೀಡಲಿ ಅಂತ ಆಶಿಸ್ತಾ ತಾಯಿಯ ಚರಣಾರವಿಂದಗಳಲ್ಲಿ ವಂದಿಸ್ತಾ ವೇದ ಮಂತ್ರದಂತೆ ಆನೋ ಭದ್ರಾಹ ಕೃತವೋ ಎಂತು ವಿಶ್ವತ ಎಲ್ಲ ಕಡೆಗಳಿಂದಲೂ ಉತ್ತಮ ವಿಚಾರಗಳೇ ಬರಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರ ಜೀವನ ಉಜ್ಜೀವನಾಗಲಿ ಹಸ್ತ ಈ ಕಾರ್ಯಕ್ರಮ ತಾಯಿಯ ಪಾದಕ್ಕೆ ವಂದಿಸ್ತೇವೆ. ಜೈ ಭಾರತ್ ಮಾತಾ ಕಿ